ಮುಗಿದು ನಾ ಬೇಡುವೆ. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ. ಅರಸು ಕೈ ಮುಗಿದು ನಾ ಬೇಡುವೆ. ಆತ್ಮಕ್ಕೆ ಭೋಜನ ನೀನಾಗಲು ಪ್ರೀತಿಯ ಸಾಧನ ನಾನಾಗುವೆ. ಪರರಲ್ಲಿ ನಿನ್ನನು ನಾ ಕಾಣಲು ಪ್ರಭು ನಿನ್ನ ಸೇವಕ ನಾನಾಗುವೆ. ನೀ ಒಡಲು ಪ್ರಭು ನಿನ್ನ ಗುಡಿಯಾಗಲಿ. ನನ್ನ ಬದುಕು ಪರರಿಗೆ ಬೆಳಕಾಗಲಿ. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ. ಅರಸು ಕೈ ಮುಗಿದು ನಾ ಬೇಡುವೆ. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ. ಅರಸು ಕೈ ಮುಗಿದು ನಾ ಬೇಡುವೆ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಭಾವನಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯಜ್ಞದ ಕುರಿಮರಿಯ ವಿವಾಹದೌತಣಕ್ಕೆ ಭಾಗವಹಿಸಲೆಂದು ಪ್ರಭು ನಮ್ಮನ್ನ ಈ ಕಾರ್ಮೆಲ್ ಬೆಟ್ಟಕ್ಕೆ ಕರೆದಿದ್ದಾರೆ. ಈ ಅದ್ಭುತವಾದ ಶೀರ್ಷಿಕೆಯೊಂದಿಗೆ 2026 ಈ ಬಾಲಯೇಸುವಿನ ಮಹೋತ್ಸವವನ್ನು ಅತ್ಯಂತ ಭಕ್ತಿ ಶ್ರದ್ಧೆ ವಿಜೃಂಭಣೆಯಿಂದ ಕೊಂಡಾಡಲು ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ಸೇರಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನ ಸೃಷ್ಟಿಸುವಾಗ ಬೈಬಲ್ ಶ್ರೀ ಗ್ರಂಥದಲ್ಲಿ ಆದಿಕಾಂಡದಲ್ಲಿ ಗಮನಿಸ್ತೇವೆ. ಬೇರೆಲ್ಲ ಜೀವರಾಶಿಗಳನ್ನು ಉಂಟು ಮಾಡುವಾಗ ದೇವರು ಹೇಗೆ ಸೃಷ್ಟಿಸಿದರು? ಇವು ಉಂಟಾಗಲಿ, ಇವುಗಳು ಉಂಟಾಗಲಿ ಎಂದಾಗ ಅವೆಲ್ಲ ಉಂಟಾಯಿತು. ಜಲಚರಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೇವಲ ಒಂದು ಮಾತಿನಿಂದ ಉಂಟಾದವು. ಆದರೆ ಮನುಷ್ಯನನ್ನು ಸೃಷ್ಟಿಸುವಾಗ ದೇವರು ಹಾಗೆ ಎನ್ನಲಿಲ್ಲ. ಮನುಷ್ಯರಾದ ನಮ್ಮನ್ನ ಉಂಟು ಮಾಡುವಾಗ ದೇವರು ಮನುಷ್ಯರು ಉಂಟಾಗಲಿ ಎನ್ನಲಿಲ್ಲ. ಬದಲಾಗಿ ಏನು ಮಾಡಿದರು? ಯೋಚಿಸಿದರು. ಈ ಎಲ್ಲ ಸೃಷ್ಟಿಯ ಮೇಲೆ ಒಡೆತನವನ್ನ, ದೊರೆತನವನ್ನ, ಆಳ್ವಿಕೆಯನ್ನ, ಪರಿಪಾಲನೆಯನ್ನ ಮಾಡಲೆಂದು ನನ್ನ ಪ್ರತಿರೂಪದಲ್ಲಿ ನಮ್ಮಂತೆ ಇರುವ ಈ ಮನುಷ್ಯನನ್ನ ಸೃಷ್ಟಿ ಮಾಡಬೇಕು. ಅರ್ಥಾತ್ ಇದರ ಅರ್ಥ ಏನು? ನಾನು ನೀವು ಯಾರಂತಿದ್ದೇವೆ? ಗಟ್ಟಿಯಾಗಿ ಹೇಳಿ, ದೇವರಂತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ದೇವರಂತಿರಬೇಕು. ಎರಡನೇದಾಗಿ, ನಮ್ಮನ್ನು ಉಂಟು ಮಾಡುವಾಗ ದೇವರು ಒಂದು ಆಕಾರವನ್ನು ಕೊಟ್ಟರು, ಒಂದು ಆಕೃತಿಯನ್ನು ಉಂಟು ಮಾಡಿ ಆ ಆಕೃತಿಗೆ ಏನನ್ನ ನೀಡಿದರು? ಉಸಿರನ್ನು ನೀಡಿದರು. ಉಸಿರು ಜೀವದ ಸಂಕೇತ. ಉಸಿರು ನಿಂತರೆ ನಮ್ಮನ್ನು ಹೆಣ ಎನ್ನುತ್ತಾರೆ, ಹೆಸರಿರುವುದಿಲ್ಲ ಅಲ್ವೇ? ಆದ್ದರಿಂದ ನಮ್ಮಲ್ಲಿ ಹರಿಯುತ್ತಾ ಇರುವುದು ದೇವರ ಜೀವ, ದೇವರ ಜೀವನ. ಅಂದರೆ ನಮ್ಮ ಬದುಕಿನ ಉದ್ದೇಶ ನಾವು ದೇವರ ಪ್ರತಿರೂಪಿಗಳಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಬದುಕಿನಲ್ಲಿ, ನಮ್ಮ ಧರ್ಮಸಭೆ ಹಾಗೂ ಸಾಮಾಜಿಕ ಜೀವನದಲ್ಲಿ ನಾವು ದೇವರ ಪ್ರತಿರೂಪಿಗಳಾಗಿ, ದೇವರ ಜೀವವನ್ನು ಹೊಂದಿದವರಾಗಿ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ದೇವರನ್ನು ಗುರುತಿಸುವವರಾಗಿ, ಗೌರವಿಸಿ ಪ್ರೀತಿಸುವವರಾಗಿ ಬಾಳಲು ಕರೆಯನ್ನು ನೀಡಿದ್ದಾರೆ ದೇವರು. ಎಂತಹ ಅದ್ಭುತವಾದ
ಪರಿಕಲ್ಪನೆ ನಮ್ಮನ್ನು ಸೃಷ್ಟಿಸುವಾಗ, ಆತ್ಮೀಯರೇ, ನಾವು ಈ ಲೋಕದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಈ ಬದುಕಿರುವಷ್ಟು ದಿನ ದೇವರ ಪ್ರತಿರೂಪಿಗಳಾಗಿ, ಪ್ರಭುವಿಗೆ ಸಾಕ್ಷಿಗಳಾಗಿ, ಪ್ರಭುವನ್ನು ಪ್ರೀತಿಸುತ್ತಾ, ಪ್ರಭುವಿನ ಸೇವಾ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ನಡೆಸಿದರೆ ಬದುಕಿನ ಅಂತ್ಯದಲ್ಲಿ ಅವರು ನಮ್ಮನ್ನು ಈ ಒಂದು ಯಜ್ಞದ ಕುರಿಮರಿಯ ರಸದೌತಣಕ್ಕೆ, ವಿವಾಹದ ಔತಣಕ್ಕೆ ಖಂಡಿತವಾಗಿ ಭಾಗಿಯಾಗುವಂತೆ ಮಾಡ್ತಾರೆ. ಒಂದು ಕ್ಷಣ ಕರಜೋಡಿಸಿ ಕಣ್ಮುಚ್ಚಿ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳೋಣ, ನಮ್ಮ ಆತ್ಮ ಶೋಧನೆ ಮಾಡಿಕೊಳ್ಳೋಣ. ಪ್ರಭುವಿನ ಈ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ, ಮಹೋತ್ಸವಕ್ಕೆ ಭಾಗಿಯಾಗುವಂತಹ ಅರ್ಹತೆ, ಯೋಗ್ಯತೆ ಖಂಡಿತವಾಗಿ ನಮಗಿಲ್ಲ. ಮಾತುಗಳಲ್ಲಿ, ಯೋಚನೆಗಳಲ್ಲಿ, ಕ್ರಿಯಾ ರೂಪದಲ್ಲಿ ನಾವು ಮಾಡಿರುವ ತಪ್ಪುಗಳು ಬಲ್ಲಂತಹ ಪ್ರಭುವಿನ ಕರುಣೆಗೆ, ಪರಿಶುದ್ಧತೆಗೆ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನು ಸಮರ್ಪಿಸುತ್ತಾ ಕ್ಷಮೆ ಬೇಡುತ್ತಾ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮ್ಮ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಬಲಹೀನತೆಗಳನ್ನು, ಪಾಪ ದೋಷಗಳನ್ನು ಮನ್ನಿಸಿ ಸ್ವರ್ಗೀಯ ವಿವಾಹದ ಔತಣದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಸರ್ವಶಕ್ತ ದೇವ ಪಿತನೇ,
ಕರುಣಿಸಿರುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್. ಆಮೆನ್. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಮಹತ್ವದ ಪ್ರಭೆಯು ತನ್ನ ಜ್ಯೋತಿಯನ್ನು ನಮ್ಮೆಲ್ಲರ ಹೃದಯಗಳ ಮೇಲೆ ಹರಿಸಲಿ. ಈ ಲೋಕದ ಅಂಧಕಾರವನ್ನು ದಾಟಿ ನಮ್ಮ ಶಾಶ್ವತ ನಿವಾಸದ ಪ್ರಕಾಶಕ್ಕೆ ನಾವೆಲ್ಲರೂ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ದಿವ್ಯ ಯೇಸು ಬಾಲರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸೇನಾಧೀಶ್ವರ ಸರ್ವೇಶ್ವರ, ಈ ಪರ್ವತದಲ್ಲಿ ಸಕಲ ರಾಷ್ಟ್ರಗಳಿಗೆ ಸವಲತ್ತಾದ ಮೃಷ್ಟಾನ್ನವನ್ನು, ಶ್ರೇಷ್ಠವಾದ ದ್ರಾಕ್ಷರಸವನ್ನು ಭೋಜನಕ್ಕಾಗಿ ಅಣಿವುಗೊಳಿಸುವರು. ಸಮಸ್ತ ರಾಷ್ಟ್ರಗಳನ್ನು ಆವರಿಸಿರುವ ಮುಸುಕನ್ನು, ಸಕಲ ದೇಶಗಳನ್ನು ಮುಚ್ಚಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವರು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವರು. ತಮ್ಮ ಪ್ರಜೆಗಾದ ಅವಮಾನವನ್ನು ಜಗತ್ತಿನಿಂದಲೇ ತೊಲಗಿಸಿ ಬಿಡುವರು. ಸರ್ವೇಶ್ವರ ಸ್ವಾಮಿಯೇ ಇಂತೆಂದು ನುಡಿದಿದ್ದಾರೆ. ಇದು ನೆರವೇರಿದಾಗ ಜನರು ಇವರೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸುವವರೆಂದು ಇವರೇ ನೆಚ್ಚಿಕೊಂಡಿರುವರು. ಇವರೇ ಸರ್ವೇಶ್ವರ, ಇವರನ್ನೇ ನೆಚ್ಚಿಕೊಂಡಿದ್ದೇವೆ. ಇವರು ದೇವರ ರಕ್ಷಣೆಯನ್ನು ಆನಂದಿಸೋಣ. ಪ್ರಭುವಿನ ವಾಕ್ಯ. ಇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಇಬ್ಬನಿ ಹಿಮಪಾತಗಳೇ, ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ. ಚಳಿ ಬೇಸಿಗೆಗಳೇ, ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ. ಮಂಜು ಹಿಮಗಡ್ಡೆಗಳೇ, ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ
ಸ್ತುತಿಸಿ ಸದಾ ಸಂಕೀರ್ತಿಸಿ. ಬೆಳಕು ಕತ್ತಲುಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ. ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಎರಡನೇ ವಾಚನ ಪ್ರಕಟಣಾ ಗ್ರಂಥದಿಂದ ವಾಚನ. 7 ಅಂತಿಮ ವಿಪತ್ತುಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ದೇವದೂತರುಗಳಲ್ಲಿ ಒಬ್ಬನು ಬಂದು ನನ್ನೊಡನೆ ಮಾತನಾಡಿ ಇಂತೆಂದನು, ಇಲ್ಲಿಗೆ ಬಾ, ಯಜ್ಞದ ಕುರಿಮರಿಗೆ ಸತಿಯಾಗಲಿರುವ ಮಧುವಣಗಿತ್ತಿಯನ್ನು ನಿನಗೆ ತೋರಿಸುತ್ತೇನೆ ಎಂದನು. ಆಗ ನಾನು ಪವಿತ್ರಾತ್ಮ ಭರಿತನಾದೆ. ಆ ದೇವದೂತನು ನನ್ನನ್ನು ಎತ್ತರವಾದ ಬೆಟ್ಟದ ಮೇಲೆ ಕೊಂಡೊಯ್ದನು. ಅಲ್ಲಿ ನನಗೆ ಪವಿತ್ರ ನಗರವಾದ ಜೆರುಸಲೇಮನ್ನು ತೋರಿಸಿದನು. ಅದು ಸ್ವರ್ಗದಲ್ಲಿರುವ ದೇವರ ಬಳಿಯಿಂದ ಕೆಳಗಿಳಿದು ಬರುತ್ತಿತ್ತು. ಆ ನಗರದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಏಕೆಂದರೆ ಸರ್ವಶಕ್ತ ದೇವರಾದ ಪ್ರಭುವು ಯಜ್ಞದ ಕುರಿಮರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಜಿನ್ನ ನಗರಕ್ಕೆ ಬೆಳಕನ್ನು ಕೊಡಲು ಸೂರ್ಯನ ಚಂದ್ರವನ ಅವಶ್ಯಕತೆ ಇಲ್ಲ, ಏಕೆಂದರೆ ದೇವರ ತೇಜಸ್ಸೇ ಅದಕ್ಕೆ ಬೆಳಕು. ಯಜ್ಞದ ಕುರಿಮರಿಯೇ ಅದಕ್ಕೆ ಜ್ಯೋತಿ. ಅದರ ಬೆಳಕಿನಲ್ಲಿ ಸರ್ವ ಜನಾಂಗಗಳು ಸಂಚರಿಸುವರು. ಭೂರಾಜರು ತಮ್ಮ ಸಿರಿ ಸಂಪತ್ತನ್ನು ಅಲ್ಲಿಗೆ ತರುವರು. ಹಗಲಿನಲ್ಲಿ ಅದರ ಹೆಬ್ಬಾಗಿಲುಗಳನ್ನು ಮುಚ್ಚುವಂತಿಲ್ಲ, ರಾತ್ರಿ ಎಂಬುದು ಅಲ್ಲಿ ಇಲ್ಲವೇ ಇಲ್ಲ. ರಾಷ್ಟ್ರಗಳ ಸಿರಿ ಸಂಪತ್ತನ್ನು ಘನಮಾನವನ್ನು ಅಲ್ಲಿಗೆ ತರಲಾಗುವುದು, ಆದರೆ ಅಶುದ್ಧವಾದುದು ಯಾವುದೂ ಅದನ್ನು ಸೇರಿರಲಾರದು. ಅಂತೆಯೇ ಹೇಯ ಕೃತ್ಯಗಳನ್ನೆಸಗುವವನು ಅಸತ್ಯವನ್ನು ಆಡುವವರು ಅದನ್ನು ಸೇರಲಾರನು. ಯಜ್ಞದ ಕುರಿಮರಿಯ ಜೀವಬಾಧ್ಯದ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಲಿಖಿತವಾಗಿವೆಯೇ ಅಂಥವರು ಮಾತ್ರ ಅವನನ್ನು ಪ್ರವೇಶಿಸುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವನು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆಗ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ನನ್ನ ಪಿತನಲ್ಲಿ ಇರುವೆನು,
ನೀವು ನನ್ನಲ್ಲಿ ಇರುವಿರಿ ಮತ್ತು ನಾನು ನಿಮ್ಮಲ್ಲಿ ಇರುವೆನು. ಇದನ್ನು ಆ ದಿನದಂದು ನೀವು ಅರಿತುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಅನುಸರಿಸಿ ಅವುಗಳ ಪ್ರಕಾರ ನಡೆಯುವವನು ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನೂ ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿ ಕೊಡುವೆನು. ಆಗ ಯೂದನು, ಈತ ಇಸ್ಕರಿಯೋತನ ಯೂದನಲ್ಲ, ಪ್ರಭು, ನೀವು ಈ ಲೋಕಕ್ಕೆ ನಿಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳದೆ ನಮಗೆ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳುತ್ತೀರಲ್ಲ, ಏಕೆ ಎಂದು ಕೇಳಿದನು. ಆಗ ಯೇಸು, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನೂ ಪ್ರೀತಿಸುವರು ಮತ್ತು ನಾವಿಬ್ಬರೂ ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಾಲ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಹಾಸನ ಚಿಕ್ಕಮಗಳೂರು ಕಡೆ ಈ ಸಮಯದಲ್ಲಿ ಸ್ವಲ್ಪ ಇನ್ನೂ ಚಳಿ ಇರುತ್ತೆ. ಮಂಗಳೂರಿನಲ್ಲಿ ನೋಡಿದ್ರೆ ಬಿರುಬಿಸಿಲು. ಬಹುಶಃ ಇಷ್ಟೊತ್ತಿಗೆ ನೀವು ಬಾಲ ಯೇಸುವಿನ ಹಬ್ಬದೂಟವನ್ನು ಮಾಡಿ ಎ ಸಿ ರೂಮ್ನಲ್ಲಿ ರೆಸ್ಟ್ ತಗೊಳ್ಬೇಕಿತ್ತು. ಆದರೆ ಅದನ್ನು ಬಿಟ್ಟು ಈ ಯೇಸುವನ್ನು ಮಹಿಮೆ ಪಡಿಸಲು ಈ ಕಾರ್ಮೆಲ್ ಗುಡ್ಡದ ಮೇಲೆ ಇದ್ದೀರಿ. ಆದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. ಯಾವುದಕ್ಕೆ? ಯಜ್ಞದ ಕುರಿಮರಿಯ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಪ್ರೈಸ್ ದ ಲಾರ್ಡ್. ಧರ್ಮಸಭೆಯ ಚರಿತ್ರೆಯಲ್ಲಿ ಒಬ್ಬ ಮಹಾನ್ ಸಂತರು, ಬೈಬಲ್ ವಿದ್ವಾಂಸರೆಂದೇ ಅವರನ್ನು ನಾವು ಕರೀತೇವೆ, ಸಂತ ಜೆರೋಮ್. ಹೀಬ್ರೂ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಇದ್ದಂತಹ ದೇವರ ವಾಕ್ಯವನ್ನು ಲತೀನ್ ಭಾಷೆಗೆ ಮೊಟ್ಟ ಮೊದಲು ಒಗ್ಗೂಡಿಸಿ ಭಾಷಾಂತರಿಸಿ ಬೈಬಲಿನ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಇವತ್ತು ದೇವರ ವಾಕ್ಯ ಬಹಳ ಸುಲಭವಾಗಿ ನಮ್ಮ ಕೈಯಲ್ಲಿರುವಂತೆ ಮಾಡಿದ ಒಬ್ಬ ಶ್ರೇಷ್ಠ ಸಂತರು ಸಂತ ಜೆರೋಮ್. ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಜೀವಿಸಿದ ಸಂತರಿವರು. ಇಟಲಿ ದೇಶದಲ್ಲಿ ಹುಟ್ಟಿದ ಈ ವ್ಯಕ್ತಿ ಯಾಜಕನಾಗಿ ಕ್ರಮೇಣ ಪುಣ್ಯ ಭೂಮಿ, ಇವತ್ತಿನ ಇಸ್ರಾಯೇಲ್ ಹತ್ತಿರ ಇರುವಂತಹ ಸಿರಿಯ ಮರುಭೂಮಿಯಲ್ಲಿ ಸನ್ಯಾಸ ಜೀವನವನ್ನು ನಡೆಸ್ತಾನೆ. ಜೀವನದ ಬಹುತೇಕ ಭಾಗವನ್ನ, ಅವಧಿಯನ್ನ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಬೇರೆ ಬೇರೆ ಹಾಳೆಗಳ ಮೇಲೆ, ಚರ್ಮದ ಮೇಲೆ, ಪಪ್ಪಾಯರಸ್ ಎಲೆಗಳ ಮೇಲೆ ಹಂಚಿ ಹರಡಿ ಹೋಗಿದಂಥ ದೇವರ ವಾಕ್ಯವನ್ನು ಒಗ್ಗೂಡಿಸಿ ಅದನ್ನ ಸುಲಭವಾಗಿ ಓದಬಹುದಾದ ಲತೀನ್ ಭಾಷೆಗೆ ಭಾಷಾಂತರಿಸಿ ಇಂದು ಆ ಬೈಬಲ್ ನಮ್ಮ ಕೈಗೆ ಸಿಗಲು ಬಹುಶಃ ಮೊಟ್ಟ ಮೊದಲ ವ್ಯಕ್ತಿ ಸಂತ ಜೆರೋಮ್ ಕಾರಣ. ಈ ವ್ಯಕ್ತಿಗೆ ಒಂದೇ ಆಸೆ, ತಾನು ಸಾಯುವ ಮುನ್ನ ಒಮ್ಮೆ ಹೋಲಿ ಲ್ಯಾಂಡ್ಗೆ ಹೋಗಿ ಬರಬೇಕು. ಇಸ್ರಾಯೇಲ್ ಯೇಸುವಿನ ಆ ರಕ್ಷಣಾ ಚರಿತ್ರೆಯ ಆ ಪುಣ್ಯ ಸ್ಥಳಗಳಿಗೆ ಹೋಗಿ ಬರಬೇಕು. ಅಲ್ಲಿ ಹೋಗಿ ಅವರ ಮತ್ತೊಂದು ಆಸೆ, ಕ್ರಿಸ್ಮಸ್ ದಿನ ತಾನು ಬೆತ್ಲೆಹೇಮಿನಲ್ಲಿದ್ದು ಬಲಿ ಪೂಜೆಯನ್ನು ಅರ್ಪಿಸಬೇಕೆಂಬ ಹಂಬಲ. ಸಿರಿಯಾದ ಮರುಭೂಮಿಯಿಂದ ಜೆರುಸಲೇಮಿಗೆ, ಪುಣ್ಯ ಭೂಮಿಗೆ ಹೊರಡ್ತಾರೆ. ಇಂದಿನಂತೆ ಅವತ್ತು ಫ್ಲೈಟ್ ಇಲ್ಲ, ಕಾರ್ ಇಲ್ಲ, ಯಾವುದೇ ವಾಹನಗಳಿಲ್ಲ. ಬೆಟ್ಟ ಗುಡ್ಡ ಮರುಭೂಮಿಯನ್ನ ಹಾದು ಹೋಗಬೇಕು. ಬಹು ಪ್ರಯಾಸದಿಂದ ಸುಮಾರು 8 ತಿಂಗಳ ಪ್ರಯಾಣವನ್ನು ಮಾಡಿ ಇವರು ಡಿಸೆಂಬರ್ ತಿಂಗಳ 23ನೇ ತಾರೀಕು
ಆ ಯೇಸುವಿನ ಪುಣ್ಯ ಭೂಮಿ ಜೆರೂಸಲೇಮಿನ ಬದಿಯಲ್ಲಿ ನಾವು ಅಲ್ಲಿ ಹೋದವರಿಗೆ ಗೊತ್ತಿದೆ, ಶೆಫರ್ಡ್ಸ್ ಫೀಲ್ಡ್, ಕುರುಬರ ಆ ಒಂದು ಫೀಲ್ಡ್ ಮೈದಾನ ಇದೆ. ಅಲ್ಲಿ ಹಲವು ಗುಹೆಗಳಿದೆ. ಕುರುಬರಿಗೆ ದೇವದೂತನು ದರ್ಶನ ಕೊಟ್ಟ ಸ್ಥಳ. ಅಲ್ಲಿ ಹೋಗಿ ಒಂದು ಬಂಡೆಯ ಮೇಲೆ ಆ 23ನೇ ತಾರೀಕು ತನ್ನ ಬ್ಯಾಗನ್ನು ಬದಿಯಲ್ಲಿಟ್ಟು ಆ ಬಂಡೆಗೆನೆ ತಲೆದಿಂಬಾಗಿ ಮಾಡಿಕೊಂಡು ನಿದ್ರಿಸ್ತಾರೆ. ತಿಂಗಳುಗಳ ಪ್ರಯಾಣ. ಗಾಢವಾದ ನಿದ್ರೆಯಲ್ಲಿದ್ದಂತಹ ಸಂತ ಜೆರೋಮ್ ಇವರನ್ನ ನಡುರಾತ್ರಿಯಲ್ಲಿ ಯಾರೋ ಬಂದು ತಟ್ಟಿ ಎಬ್ಬಿಸ್ತಾ ಇದ್ದಾರೆ. ಮಗು ಎದ್ದೇಳು. ಇವರಿಗೆ 1-2 ಸಲ ಭ್ರಮೆ, ಕನಸು ಎಂಬುದಾಗಿ. ಮತ್ತೆ ಅವರನ್ನ ತಟ್ಟಿ ಎಬ್ಬಿಸ್ತಾ ಇದ್ದಾರೆ. ಒಂದು ಕ್ಷಣ ಕಣ್ಣು ಬಿಟ್ಟು ನೋಡ್ತಾರೆ. ಯಾರಿರ್ಬೋದು? ಯಾರೋ ಒಬ್ಬ ಬಾಲಕ, ಯಾರೋ ಒಬ್ಬ ಚಿಕ್ಕ 10-12 ವರ್ಷದ ಬಾಲಕ ಇವರನ್ನ ಎಬ್ಬಿಸ್ತಾ ಇದ್ದಾನೆ. ಯಾರಪ್ಪ ನೀನು? ಸರಿ ಕಣ್ಬಿಟ್ಟು ನೋಡು, ಸರಿ ಕಣ್ಬಿಟ್ಟು ನೋಡು. ಕಣ್ಣನ್ನು ಉಚ್ಚಿಕೊಂಡು ನೋಡ್ತಾನೆ. ದಿವ್ಯ ಯೇಸು ಬಾಲರು ಅವರ ಮುಂದೆ ನಿಂತಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅತ್ಯಾಶ್ಚರ್ಯ ಜೆರೋಮ್ ಇವರಿಗೆ. ನಡುತ್ತಾ ಇದ್ದಾನೆ. ಪ್ರಭು, ನನ್ನ ಪ್ರಭು ನೀನು? ಹೌದು, ನಾನೇ. ಯಾತಕ್ಕೋಸ್ಕರ ಬಂದಿದ್ಯಾ ಮಗನ ಇಲ್ಲಿಗೆ? ನಿನ್ನ ಈ ಪುಣ್ಯ ಭೂಮಿಯನ್ನು ದರ್ಶಿಸಲು ಬಂದಿದ್ದೇನೆ ಪ್ರಭು. ನೀನು ಹುಟ್ಟಿದ ಆ ಸ್ಥಳದಲ್ಲಿ ನಾನು ನಾಳೆ ಪೂಜೆ ಅರ್ಪಿಸಬೇಕಂತ ಬಂದಿದ್ದೇನೆ ಪ್ರಭು. ಹೌದಾ ಮಗು? ಹಾಗಾದರೆ ನೀನು ಅಷ್ಟು ದೂರದಿಂದ ಬಂದಿದ್ದೀಯಲ್ಲ, ನನಗೆ ಏನನ್ನ ತೆಗೆದುಕೊಂಡು ಬಂದಿದ್ದೀಯಾ? ವಾಟ್ ಹ್ಯಾವ್ ಯು ಬ್ರಾಟ್ ಫಾರ್ ಮೀ? ಜೆರೋಮ್ ತಡಕಾಡ್ತಾರೆ. ತನ್ನ ಬ್ಯಾಗ್ನಲ್ಲಿ ನೋಡ್ತಾರೆ ಕೆಲವು ಬೆಳ್ಳಿ ನಾಣ್ಯಗಳು. ಪ್ರಭು, ನನ್ನ ಹತ್ರ ಇರೋದು ಈ ಬೆಳ್ಳಿ ನಾಣ್ಯಗಳು ಮಾತ್ರ. ಯೇಸು ಹೇಳ್ತಾರೆ, ಅದು ನನಗೆ ಬೇಡ. ಅದನ್ನ ನಿನಗೆ ಕೊಟ್ಟಿರೋದು ಯಾರು? ದೇವರು. ಅದು ನನಗೆ ಬೇಡ. ನಿನ್ನದಾಗಿ ಏನಿದೆ ಕೊಡು. ಪ್ರಭು, ನನ್ನ ಹೃದಯವನ್ನೇ ಸೀಳಿ ನಿನಗೆ ಕೊಡ್ತೇನೆ. ಇಲ್ಲ, ಆ ಹೃದಯ ಕೂಡ ಅದು ನಿನ್ನದಲ್ಲ. ನಿನಗೆ ಯಾರು ಕೊಟ್ಟಿರೋದು? ದೇವರು. ಪ್ರಭು, ನನ್ನ ಪ್ರಾಣವನ್ನೇ ಕೊಟ್ಬಿಡ್ತೇನೆ. ಇಲ್ಲ ಮಗು, ಈ ಪ್ರಾಣವನ್ನು ಕೂಡ ಕೊಟ್ಟಿರೋದು ನಿನಗೆ ಯಾರು? ಹಾಗಾದ್ರೆ ಮತ್ತೇನು ಕೊಳ್ಳಿ? ನಿನ್ನದಾಗಿ ಯುವರ್ ಪರ್ಸನಲ್. ದೇವರು ಕೊಟ್ಟಿದ್ದನ್ನು ಬಿಟ್ಟು ನಿನ್ನದಾಗಿ ಏನಿದೆ ಅದನ್ನು ಮಾತ್ರ ಕೊಡು, ನಾನು ಸ್ವೀಕರಿಸ್ತೇನೆ. ಸಂತ ಜೆರೋಮ್ ಅವಾಗ ಹೇಳ್ತಾರೆ, ಪ್ರಭು, ನನ್ನದಾಗಿ ಇರೋದಾದರೆ ನನ್ನ ಪಾಪ ಜೀವನ, ನನ್ನ ಬಲಹೀನ ಬದುಕು, ಆ ದುಷ್ಟ ಮನಸ್ಸು, ಹೃದಯ ಮಾತ್ರ ಪ್ರಭು. ಅದು ಬಿಟ್ಟರೆ ನನ್ನದಾಗಿ ಏನೂ ಇಲ್ಲ. ನಾನು ಈ ಭೂಮಿ ಮೇಲೆ ಕಟ್ಕೊಂಡಿರೋದೇ ಅಲ್ವಾ? ಆಗ ಯೇಸು ಹೇಳ್ತಾರೆ, ಹೌದು ಮಗು, ಇದೇ ನನಗೆ ಬೇಕಾಗಿರೋದು. ಇದೇ ನನಗೆ ಬೇಕಾಗಿರೋದು. ಐ ನೀಡ್ ಯುವರ್ ಸಿನ್ಫುಲ್ ಹಾರ್ಟ್. ನಿನ್ನ ಬಲಹೀನ ಬದುಕು, ನಿನ್ನ ಆ ಪಾಪ ತುಂಬಿದ ಹೃದಯ, ಮನಸ್ಸು ನನಗೆ ಬೇಕಾಗಿದೆ. ಇದೇ ನನಗೆ ನಿನ್ನ ಪ್ರೀತಿಯ ಕಾಣಿಕೆ. ಪ್ರೈಸ್ ದಿ ಲಾರ್ಡ್. ಸಂತ ಜೆರೋಮ್ ಇವರು ಅವರ ಜೀವನದಲ್ಲಿ ಈ ದಂತಕಥೆಯನ್ನು ನಾವು ಓದ್ತೇವೆ, ಕೇಳ್ತೇವೆ. ಬಹಳ ಅದ್ಭುತವಾಗಿದೆ. ಆತ್ಮೀಯರೇ, ಇಂದು ನಾವು ದಿವ್ಯ ಬಾಲ ಯೇಸುವಿನ ಮಹೋತ್ಸವವನ್ನು ಈ ಕಾರ್ಮೆಲ್ ಗುಡ್ಡದ ಮೇಲೆ ಆಚರಿಸುವಾಗ ಈ ವರ್ಷದ 2026ರ ಈ ಮಹೋತ್ಸವವನ್ನು ಬಹಳ ಒಂದು ಅದ್ಭುತವಾದ ಚಿಂತನೆಯೊಂದಿಗೆ ಆಚರಿಸಲು ಕರೆ ಕೊಟ್ಟಿದ್ದಾರೆ. ಏನಂತ ಪುನಃ ಜ್ಞಾಪಿಸಿಕೊಳ್ಳೋಣ. ಯಜ್ಞದ ಕುರಿಮರಿಯ ವಿವಾಹದ ಔತಣದಲ್ಲಿ ಭಾಗವಹಿಸಲು ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ ಈ ಕಾರ್ಮೆಲ್ ಬೆಟ್ಟದ ಮೇಲೆ. ಹೌದಾ?
ಯಾವುದು ಆ ಯಜ್ಞದ ಕುರಿಮರಿ? ಯಾಕೆ ಈ ಶೀರ್ಷಿಕೆ ಉದ್ದೇಶವನ್ನು ಈ ವರ್ಷ ಕೊಡಲಾಗಿದೆ? ಅದಕ್ಕೆ ಕಾರಣ ಇಲ್ಲಿಟ್ಟಿದ್ದಾರೆ ನೋಡಿ, ಈ ಸ್ವರೂಪ. ಯಾರವರು? ಗಟ್ಟಿಯಾಗಿ ಹೇಳಿ, ಯಾರವರು? ಸೈಂಟ್ ಜಾನ್ ಆಫ್ ದ ಕ್ರಾಸ್, ಶಿಲುಬೆಯ ಸಂತ ಯೋವಾನ್ನರು ಎಂಬುದಾಗಿ ಧರ್ಮಸಭೆಯಲ್ಲಿ ಮಹಾನ್ ವ್ಯಕ್ತಿಯನ್ನ ನಾವು ಗೌರವಿಸುತ್ತೇವೆ. ಮಹಾಸಂತರು. ಕಾರ್ಮೆಲ್ ಸಭೆಗೆ ಸೇರಿದ ಶ್ರೀ ಪುಣ್ಯಕ್ಷೇತ್ರ ಇದು. ಅದಕ್ಕೆ ಇದನ್ನು ಕಾರ್ಮೆಲ್ ಗುಡ್ಡದ ಪುಣ್ಯಕ್ಷೇತ್ರ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಇದೇ ಕಾರ್ಮೆಲ್ ಸಭೆಗೆ ಸೇರಿದ ಮಹಾಸಂತರುಗಳಲ್ಲಿ ಒಬ್ಬರು ಶಿಲುಬೆಯ ಸಂತ ಯೋವಾನ್ನರು. ಮೊಟ್ಟ ಮೊದಲನಾಗಿ ನಾವು ಅರ್ಥೈಸಿಕೊಳ್ಬೇಕು, ಶಿಲುಬೆಯ ಸಂತ ಯೋವಾನ್ನರು ಎಂಬುದಾಗಿ ಅವರನ್ನ ಸಂತರನ್ನಾಗಿ, ಪುನೀತರನ್ನಾಗಿ ಘೋಷಿಸಿದ್ದು 1726ನೇ ವರ್ಷದಲ್ಲಿ. ಅಂದರೆ ಈ ವರ್ಷಕ್ಕೆ ಎಷ್ಟು ವರ್ಷ ಆಯಿತು? 300 years, ಟ್ರೈಸೆಂಟನರಿ, ಶತಮಾನೋತ್ಸವ. ಹಾಗೆಯೇ ಇವರ ಜ್ಞಾನ ಪಾಂಡಿತ್ಯದಿಂದ ಇವರು ನೀಡಿದ ಅಮೋಘವಾದ ದೈವಿ ಸತ್ಯಗಳಿಗಾಗಿ ಇವರನ್ನ 100 ವರ್ಷಗಳ ಹಿಂದೆ 1926ರಲ್ಲಿ ಕಥೋಲಿಕ ಧರ್ಮಸಭೆಯ ಧರ್ಮ ಪಂಡಿತರು, ಕಥೋಲಿಕ ಧರ್ಮಸಭೆಯ ಧರ್ಮ ಪಂಡಿತರು ಎಂಬುದಾಗಿ ಕೂಡ ಘೋಷಿಸಲಾಯಿತು. ಅಂದರೆ ಎಷ್ಟು ವರ್ಷ ಆಯ್ತು ಈ ವರ್ಷಕ್ಕೆ? ಶತಮಾನೋತ್ಸವ. ಈ ಒಂದು ಅದ್ಭುತವಾದ ಸ್ಮರಣೆಯ ಪರವಾಗಿ ಕಾರ್ಮೆಲ್ ಸಭೆ ಈ ವರ್ಷ ದಿವ್ಯ ಬಾಲ ಯೇಸುವಿನ ಹಬ್ಬವನ್ನ ಅವರ ಸ್ಮರಣಾರ್ಥ, ಅವರ ಜೀವನದಿಂದ ಆಯ್ದುಕೊಳ್ಳುವಂತಹ ಕೆಲವು ಮಹತ್ತರವಾದ ಸಂದೇಶವನ್ನು ಕಥೋಲಿಕ ಸಭೆಗೆ, ಅರ್ಥಾತ್ ನನಗೆ ನಿಮಗೆ ನೀಡಲು ಈ ಒಂದು ದಿವ್ಯ ಸಂದೇಶವನ್ನು ನಮ್ಮ ಮುಂದೆ ಇಡಲಾಗ್ತಾ ಇದೆ. ಆತ್ಮೀಯರೇ, ಯಾರೇ ಶಿಲುಬೆಯ ಸಂತ ಯೋವಾನ್ನರು? ಕ್ರಿಸ್ತ ಶಕ 16ನೇ ಶತಮಾನದಲ್ಲಿ ಸ್ಪೇನ್ ದೇಶದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ಕಥೋಲಿಕ ಭಕ್ತ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡಾಗ ತಾಯಿಗೆ ಈ ಮಕ್ಕಳನ್ನು ಸಾಕಿ ಬೆಳೆಸುವ ಹೊಣೆಗಾರಿಕೆ. ಬಡತನದಲ್ಲೇ ತಂದೆ ಇಲ್ಲದೆ ಬೆಳೆದ ಈ ಶಿಲುಬೆಯ ಯೋವಾನ್ನ ಜಾನ್ ಕಷ್ಟಪಟ್ಟು ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾನೆ. ಅವನಿಗೆ ಒಂದೇ ಆಸೆ, ತಾನೊಬ್ಬ ಗುರುವಾಗಬೇಕು, ತಾನೊಬ್ಬ ಯಾಜಕನಾಗಿ ದೇವರ ಧ್ಯಾನದಲ್ಲಿ ತನ್ನನ್ನೇ ತೊಡಗಿಸಿಕೊಳ್ಬೇಕೆಂಬ ಹಂಬಲದಿಂದ ಸೇರಿದ್ದು ಈ ಕಾರ್ಮೆಲ್ ಸಭೆಯನ್ನು. ಕಾರ್ಮೆಲ್ ಸಭೆ, ಇಲ್ಲಿರುವ ಗುರುಗಳಿದ್ದಾರಲ್ಲ ಅವರ ಸಭೆಯನ್ನು. ಇಲ್ಲಿ ಯಾಜಕರಾಗಿ ಬಂದಾಗ ಆ ಸಮಯದಲ್ಲಿ ಈ ಸಭೆಯ, ಇಲ್ಲಿ ಪುರುಷರು ಇದ್ದಾರೆ ಯಾಜಕರು, ಮತ್ತೆ ಸ್ತ್ರೀಯರು ಇದ್ದಾರೆ. ಬಿತರ್ಲಿ ಮಾದರಿಸ್ ಅಂತೆಲ್ಲ ನೀವು ಕೇಳ್ತೀರಿ ಅಲ್ವಾ, ಅವರೆಲ್ಲರೂ ಕೂಡ ಇದ್ದಾರೆ. ಧ್ಯಾನದಲ್ಲಿ ಮುಳುಗಿರುವಂತಹ ಕನ್ಯಾ ಭಗಿನಿಯರು, ಸ್ತ್ರೀಯರ ಒಂದು ಸಭೆ, ಹಾಗೂ ಗುರುಗಳು ಧ್ಯಾನ ಬೋಧನೆಯಲ್ಲಿ ಕಳೆಯುವಂತಹ ಗುರುಗಳ ಸಭೆ. ಈ ಸಭೆಯ ಪುನಶ್ಚೇತನಕ್ಕಾಗಿ, ನವೀಕರಣಕ್ಕಾಗಿ, ಅದನ್ನು ವಿಶ್ವಾಸದಲ್ಲಿ ದೃಢಪಡಿಸಿ ಕ್ರಿಸ್ತನ ಮಹಿಮೆಯನ್ನು ಸಾರುವಂತಹ ಒಂದು ಒಳ್ಳೆಯ ಸಭೆಯನ್ನಾಗಿ ರೂಪಿಸುವಲ್ಲಿ ಅವತ್ತು ಒಬ್ಬ ಮಹಿಳೆ ಬಹಳ ಆಳವಾಗಿ ಶ್ರಮಿಸ್ತಾ ಇದ್ರು. ಅವರನ್ನು ಕೂಡ ಕಥೋಲಿಕ ಧರ್ಮಸಭೆಯ ಒಬ್ಬ ಶ್ರೇಷ್ಠ ಸಂತರಂತ ಘೋಷಿಸ್ತೇವೆ, ಕರಿತೇವೆ. ಅವರೇ ಅವಿಲದ ಸಂತ ತೆರೇಸಮ್ಮ. ಬಹಳ ಅದ್ಭುತವಾದ ವ್ಯಕ್ತಿಗಳು ಇವರಿಬ್ಬರು. ಅವಿಲದ ಸಂತ ತೆರೇಸರವರನ್ನ ಈ ಯಾಜಕ ಜಾನ್ ಸಂಪರ್ಕಿಸ್ತಾರೆ. ಇವರಲ್ಲಿದ್ದಂತಹ ಅದಮ್ಯ ಉತ್ಸಾಹ, ವಿಶ್ವಾಸ, ಆ ಸಮರ್ಪಣೆಯ ಮನೋಭಾವನೆಯನ್ನ ಕಂಡಂತ ಅವಿಲದ ಸಂತ ತೆರೇಸ ಇವರಿಗೆ ಗುರುತರವಾದ ಜವಾಬ್ದಾರಿಯನ್ನು ನೀಡ್ತಾರೆ. ಈ ಸಭೆಯ ಸರ್ವ ಸದಸ್ಯರು ಆಧ್ಯಾತ್ಮಿಕವಾಗಿ ನವೀಕರಣವನ್ನು ಹೊಂದಬೇಕು. ದ ಸ್ಪಿರಿಚುವಲ್ ರಿನ್ಯೂವಲ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ ಕಾರ್ಮಲೈಟ್ ಆರ್ಡರ್. ಕಾರ್ಮಲೈಟ್ ಸಭೆಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪುನಶ್ಚೇತನವನ್ನ ನವೀಕರಿಸಲು ಈ ಜವಾಬ್ದಾರಿಯನ್ನ ಅವಿಲದ ಸಂತ ತೆರೇಸ
ಜಾನ್ ಇವರಿಗೆ ನೀಡುತ್ತಾರೆ. ಆತ್ಮೀಯರೇ, ಸ್ವಾಭಾವಿಕ ಬಲಹೀನ ಎಲ್ಲ ಕಡೆ ಇದೆ. ನಮ್ಮ ಗುರುಗಳ ಮಧ್ಯೆ ಇದೆ, ಕಾನ್ವೆಂಟ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಈತನಿಗೆ ಈ ಜವಾಬ್ದಾರಿ ಸಿಕ್ಕಾಗ ಸಭೆಯ ಕೆಲವು ಯಾಜಕರೇ ಇವನಿಗೆ ವಿರುದ್ಧ ತಿರುಗಿ ಬೀಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಇವನನ್ನ ಬಂಧಿಸಿ ಒಂದು ಕತ್ತಲ ಕೋಣೆಯಲ್ಲಿ, ಕಾರ್ಗತ್ತಲ ಕೋಣೆಯಲ್ಲಿ 9 ತಿಂಗಳ ಕಾಲ ಬಂಧಿಸಿಡ್ತಾರೆ. 9 months ಈಸ್ ಇಂಪ್ರಿಸನ್. ಕೇಳಿದಿರಾ ಸೆಮಿನರಿಗಳಲ್ಲಿ, ಕಾನ್ವೆಂಟ್ಗಳಲ್ಲಿ ಇದಾಗುತ್ತೆ ಅಂತ? ನೋಡಿ, ಇದು ನಡೆದಿದೆ. ಬಲಹೀನತೆಯಿಂದ ತುಂಬಿರುವ ಕೆಲ ವ್ಯಕ್ತಿಗಳಿಂದ ಆದ ದುರ್ಘಟನೆ ಇದು. ಕಾರ್ಗತ್ತಲಿನಲ್ಲಿ, ಬಂದಿಖಾನೆಯಲ್ಲಿ ಬಂಧಿಸಲ್ಪಟ್ಟ ಈ ಕೋಣೆಯಲ್ಲಿ ಬೆಳಕಿಲ್ಲ. ಚಿಕ್ಕ ಒಂದು ಮೇಣದ ಬತ್ತಿ, ಅಪರೂಪಕ್ಕೆ ಅದನ್ನು ಹೊತ್ತಿಸ್ಕೊಂಡು ಬಹಳ ಕಾಪಾಡ್ಕೊಳ್ತಾ ಇದ್ರು. 9 ತಿಂಗಳ ಕಾಲ ನಿರಾಶೆ, ಹತಾಶೆ, ಜಿಗುಪ್ಸೆಯಿಂದ ಬಹುಶಃ ಇವತ್ತಿನ ನಮ್ಮ ಎಷ್ಟು ಗುರುಗಳು ಬಿಟ್ಟು ಹೋಗ್ಬಿಡ್ತಾ ಇದ್ರು ಏನೋ, ಯಾರಿಗೆ ಬೇಕಿದ್ದು. ಆದರೆ ಇವರಾಗ ಮಾಡಲಿಲ್ಲ. ಈ ಕಾರ್ಗತ್ತಲಿನಲ್ಲಿಯೇ ಅವರು ಕಾರ್ಮೆಲ್ ಬೆಟ್ಟವನ್ನ ಹತ್ತುವ ಕನಸು ಕಾಣ್ತಾರೆ. ದೇಹ ನರಳುತ್ತಾ ಇದ್ರು. ಈ ದೇಹ ಇಹಲೋಕದ ವ್ಯಾಮೋಹಗಳಿಂದ, ಇಹಲೋಕದ ಆಶಾಪಾಶಗಳಿಂದ, ಇಹಲೋಕದ ಬಲಹೀನತೆಯ ಕ್ಷಣಗಳಿಂದ ಹೊರಬಂದು ಆತ್ಮ, ದೇವರಿತ್ತಿರುವ ಆತ್ಮ ಯಾವ ದೇವರನ್ನ ಅರಸಿ ಆ ದೇವರ ಅನುಭವವನ್ನು ಪಡೆದು ಆ ದೈವಿ ಶಕ್ತಿಯಲ್ಲಿ ದೇವರೊಂದಿಗೆ ಒಂದಾಗಬೇಕು, ಮಿಲನವಾಗಬೇಕೆಂಬ ಆ ಕನಸನ್ನು ಕಾಣ್ತಾರೆ. ದೇವರನ್ನ ಇನ್ನು ಹೆಚ್ಚೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ದೇವರ ಮೇಲಿನ ಪ್ರೀತಿ, ಅಗಾಧವಾದ ವಿಶ್ವಾಸದಿಂದ ಇವರ ಪ್ರಾರ್ಥನೆ, ಧ್ಯಾನ, ಈ ಕಾರ್ಗತ್ತಲಿನಲ್ಲಿ ಕೂಡ ಅವರಿಗೆ ಹಲವು ದೈವಿ ಸಂದೇಶಗಳನ್ನು ಬರೆಯುವ ಅವಕಾಶವನ್ನು ದೇವರು ಕೊಡ್ತಾರೆ. ಅದರಲ್ಲಿ 2 ಪ್ರಮುಖವಾದ ಕೃತಿ ಇವತ್ತಿಗೂ ಕೂಡ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಇತರ ಧರ್ಮದ ದೈವ ಚಿಂತಕರಿಗೆ ಕೂಡ ಇದು ಸ್ಫೂರ್ತಿ ಮಾರ್ಗದರ್ಶನ ನೀಡುವಂತಹ ಒಂದು ಕೃತಿ. ಒಂದು ಡಾರ್ಕೆಸ್ಟ್ ನೈಟ್, ಕಾರ್ಗತ್ತಲ ರಾತ್ರಿ, ಮತ್ತೊಂದು ಅಸೆಂಟ್ ಟು ದ ಮೌಂಟ್ ಕಾರ್ಮೆಲ್, ಕಾರ್ಮೆಲ್ ಬೆಟ್ಟವನ್ನ ಏರುವತ್ತ ನನ್ನ ದೃಷ್ಟಿ. ಪ್ರಿಯರೇ, ನಾವು ಇಹಲೋಕಕ್ಕೆ ತುಂಬಾ ಜನ ಅಂಟಿಕೊಂಡವರಿದ್ದೇವೆ. ಇಹಲೋಕದ ವ್ಯಕ್ತಿಗಳ ಜೊತೆಗೆ ಸಾಕಷ್ಟು ನಾವು ಅಂಟಿಕೊಂಡವರಿದ್ದೇವೆ. ವಸ್ತುಗಳೊಂದಿಗೆ, ಅಧಿಕಾರ, ಸ್ಥಾನಮಾನ, ಅಂತಸ್ತುಗಳೊಂದಿಗೆ ಅಂಟಿಕೊಂಡು ಎಲ್ಲೋ ಒಂದು ದಿನ ನಮ್ಮ ಬದುಕು ನಿರಾಶೆ, ಹತಾಶೆಯತ್ತ ಸಾಗುವಂತೆ ಮಾಡ್ಕೊಳ್ತೇವೆ. ಇಷ್ಟು ಯಾಕೆ ಹೇಳಿ? ನಾವು ಪ್ರೀತಿಸುವ ಅನೇಕ ವ್ಯಕ್ತಿಗಳು ನಮ್ಮನ್ನು ಕೈ ಕೊಟ್ಟು ಓಡಿ ಹೋಗ್ತಾರೆ. ನಾವೇ ಸಾಕಿ ಬೆಳೆಸಿದ ನಮ್ಮ ಮಕ್ಕಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ತಳ್ತಾರೆ. ನಾವು ಪ್ರೀತಿಸುವ ವ್ಯಕ್ತಿಗಳು ಇವತ್ತು ಲಾಭ ನಷ್ಟದ ಲೆಕ್ಕಾಚಾರ ಆಗ್ತಾರೆ. ಇವರನ್ನು ನಾವು ಪ್ರೀತಿಸಿದ್ರೆ ನನಗೇನು ಸಿಗುತ್ತೆ? ಇವರನ್ನ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನನಗೇನು ಲಾಭ? ಹೌದಾ ಅಲ್ವಾ? ಎಸ್, ಟುಡೇ ದ ರಿಲೇಶನ್ಶಿಪ್ಸ್ ಆರ್ ಕಮರ್ಷಿಯಲೈಸ್ಡ್. ಟ್ರಾಜಿಡಿ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ಸಂಬಂಧಗಳನ್ನ, ಮಾನವೀಯ ಸಂಬಂಧಗಳನ್ನ ಲಾಭ ನಷ್ಟಗಳಲ್ಲಿ ನಾವು ಯೋಚಿಸುವಂತಹ ಕ್ರೂರ ವಿಕೃತ ದಿನಗಳಲ್ಲಿ ಸಮಾಜದಲ್ಲಿ ನಾವಿದ್ದೇವೆ, ಕುಟುಂಬಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ದರಿಂದ ಶಿಲುಬೆಯ ಸಂತ ಜಾನ್ ಬಹುಶಃ ಇಂತಹ ಸ್ವಾರ್ಥದ ಸಂಬಂಧಗಳಿಂದ ನಾವು ಕಳಚಿಕೊಂಡು, ಸ್ವಾರ್ಥದ ವ್ಯಾಮೋಹಗಳಿಂದ ಕಳಚಿಕೊಂಡು ನಾವು ಓಡ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನ ಇವತ್ತು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಅಲ್ವಾ ಓಡಿಸ್ತಾ ಇದ್ದೇವೆ. ತಂದೆ ತಾಯಿಗಳ ನೆನಪಿನಲ್ಲಿಡಿ. ಬಹುತೇಕ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ, ಶಿವರಾಮ ಕಾರಂತರು ಒಂದು ಮಾತು ಹೇಳ್ತಾರೆ, ಮೇಕ್ ಯುವರ್ ಚಿಲ್ಡ್ರನ್ ಎನ್ ಅಸೆಟ್, ಡೋಂಟ್ ಮೇಕ್ ಅಸೆಟ್ಸ್ ಟು ದ ಚಿಲ್ಡ್ರನ್ ಅಂತ. ಬಹಳ ಅದ್ಭುತವಾದ ಮಾತು. ಮಕ್ಕಳಿಗೆ ಆಸ್ತಿ, ಮಕ್ಕಳಿಗೆ ಬ್ಯಾಲೆನ್ಸ್, ಮಕ್ಕಳಿಗೆ ಮನೆ, ಮಕ್ಕಳಿಗೆ ತೋಟ, ಮಕ್ಕಳಿಗೆ ಎಲ್ಲ ಮಾಡಬೇಕಂತ ನಾವು ಹೋರಾಡ್ತಾ ಇದ್ದೇವೆ ಅಲ್ವಾ? ಎಲ್ಲೋ ಒಂದು ಕಡೆಗೆ ನಿಮ್ಮನ್ನು ಎಲ್ಲಿ ಬಿಡ್ತಾರೆ ಗೊತ್ತಾ?
ಕಾದು ನೋಡಿ. ಆದ್ದರಿಂದ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ದೈವ ಮೌಲ್ಯಗಳಲ್ಲಿ, ದೈವ ವಿಶ್ವಾಸದಲ್ಲಿ, ದೇವರ ಧರ್ಮದ ಹಾದಿಯಲ್ಲಿ, ಸಂಸ್ಕಾರಗಳ ಹಾದಿಯಲ್ಲಿ, ಮನುಷ್ಯತ್ವದ ಮೌಲ್ಯಗಳಲ್ಲಿ ನಿಮ್ಮ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ. ದೇ ವಿಲ್ ಬಿ ಅನ್ ಅಸೆಟ್ ಟಿಲ್ ಯು ಡೈ, ಈವನ್ ಆಫ್ಟರ್ ಯು ಡೈ. ಯೋಚಿಸಿ ತಂದೆ ತಾಯಿಗಳಲ್ಲಿ ಇದ್ದೀರಿ ತುಂಬ. ಆದ್ದರಿಂದ ಪ್ರಿಯರೇ, ಈ ನಿಟ್ಟಿನಲ್ಲಿ ಶಿಲುಬೆಯ ಸಂತ ಯೋಹಾನರು ಅದ್ಭುತವಾದ ಕೃತಿಯನ್ನು ರಚಿಸ್ತಾ ಹೋಗ್ತಾರೆ. ನಾವು ದೇವರ ಅನುಭವದೆಡೆಗೆ, ದೇವರಲ್ಲಿ ಒಂದಾಗುವುದರೊಳಗೆ, ಕ್ರಿಸ್ತನ ಆ ಒಂದು ದೈವಿ ಸತ್ಯದೆಡೆಗೆ, ದೈವಿ ಅನುಭವದೆಡೆಗೆ ಮುನ್ನಡೆಯಬೇಕು. ಈ ಒಂದು ದೈಹಿಕ ಪ್ರಾಪಂಚಿಕ ಬಲಹೀನ ವ್ಯಾಮೋಹಗಳಿಂದ ಹೊರಬಂದು ಆತ್ಮ ಅವರೆಡೆಗೆ ಸಾಗಬೇಕೆಂದು ಕಾರ್ಗತ್ತಲ ರಾತ್ರಿಯಲ್ಲಿ ಇವರ ಚಿಂತನೆಗಳು. ನಿರಂತರವಾಗಿ ಜೀವಿಸಿ ಉಜ್ವಲಿಸಿ ಪ್ರಜ್ವಲಿಸುವಂತಹ ಕ್ರಿಸ್ತನೆಡೆಗೆ ಈ ಜೀವನ ಸಾಗಬೇಕೆಂಬ ಪರಮ ಸತ್ಯವನ್ನ ಬಿಚ್ಚಿಡುತ್ತಾ ಈ ಹಬ್ಬ, ಕಾರ್ಮೆಲ್ ಬೆಟ್ಟಕ್ಕೆ ನಾವು ಬಂದಿದ್ದೇವೆ ಈ ಹಬ್ಬ ಆಚರಿಸಲು. ಆತ್ಮೀಯರೇ, ಈ ದೈವಿ ಸಂದೇಶವನ್ನು ಅರ್ಥೈಸಿಕೊಳ್ಳಲು ಕರೆ ನೀಡುತ್ತದೆ. ಯಾಕೆ ಕಾರ್ಮೆಲ್ ಬೆಟ್ಟ? ಯಾಕೆ ಕಾರ್ಮೆಲ್ ಬೆಟ್ಟ? ಬೈಬಲಿನಲ್ಲಿ ಈ ಪರ್ವತಗಳು, ಬೆಟ್ಟಗಳು ಬಹಳ ಹೆಸರುವಾಸಿಯಾಗಿವೆ. ಹೊರೆ ಬೆಟ್ಟ, ವಿಮೋಚನ ಕಾಂಡದಲ್ಲಿ ಹೊರೆ ಬೆಟ್ಟದ ಮೇಲೆ ಉರಿಯುವ ಪೊದೆಯ ಪ್ರಸ್ತಾಪದಲ್ಲಿ ಮೋಶೆಗೆ ಯಾರು ಕಾಣಿಸ್ಕೊಳ್ತಾರೆ? ಸರ್ವೇಶ್ವರರಾದ ದೇವರು. ಇರುವಾತನು ನಾನೇ ಎಂಬುದಾಗಿ ಹೇಳಿಕೊಂಡ ದೇವರು ಹೊರೆ ಬೆಟ್ಟದಲ್ಲಿ ಕಾಣಿಸ್ಕೊಳ್ತಾರೆ. ಮೋಶೆಗೆ ಕರೆಯನ್ನು ಕೊಡ್ತಾರೆ. ಎರಡನೇದಾಗಿ ಸಿನಾಯಿ ಬೆಟ್ಟದ ಮೇಲೆ ಇದೇ ಮೋಶೆಗೆ ದೇವರು ತಮ್ಮ ಹಸ್ತಾಕ್ಷರಗಳಲ್ಲಿ ದಶಾಜ್ಞೆಗಳನ್ನು ಬರೆದು, ನಿನ್ನ ಜನರು ನನ್ನ ಪ್ರಜೆಗಳಾಗಬೇಕಾದರೆ ಇವುಗಳನ್ನು ಅನುಸರಿಸಿ ಬಾಳಬೇಕೆಂದು ಹೇಳು. ಒಡಂಬಡಿಕೆ. ದೇವರು ಮನುಷ್ಯನೊಂದಿಗೆ ಮೋಶೆಯ ಮೂಲಕ ಮಾಡಿಕೊಂಡ ಒಡಂಬಡಿಕೆ ಎಲ್ಲಿ? ಸೀನಾಯಿ ಪರ್ವತದ ಮೇಲೆ. ಹೋಲಿ ಲ್ಯಾಂಡ್ಗೆ ಹೋಗೋದವರು ಇದನ್ನು ನೋಡಿರ್ತೀರಿ. ಅದು ಎಷ್ಟು ಎತ್ತರ ಕಠಿಣವಾದ ಬೆಟ್ಟಗಳು. ಮೂರನೆಯ ಒಂದು ಬೆಟ್ಟವೇ ಅರಸರುಗಳ 1ನೇ ಗ್ರಂಥದ 18 ಮತ್ತು 19ನೇ ಅಧ್ಯಾಯದಲ್ಲಿ ನಾವು ಕೇಳ್ತೇವೆ. ಅದುವೇ ಕಾರ್ಮೆಲ್ ಬೆಟ್ಟ. ಅದುವೇ ಕಾರ್ಮೆಲ್ ಬೆಟ್ಟ. ಯಾವ ಪ್ರವಾದಿ ದೇವರನ್ನ ಅಲ್ಲಿ ಮುಖಾಮುಖಿಯಾಗಿ ಕಾಣ್ತಾನೆ? ಬೈಬಲ್ ಓದಿರ್ತೀರಲ್ವ? ಯಾವ ಪ್ರವಾದಿ? ಎಲೀಯ ಪ್ರವಾದಿ. ಎಲೀಯ ಪ್ರವಾದಿಗೆ ದೇವರು ಆಜ್ಞಾಪಿಸ್ತಾರೆ, ತನ್ನ ಅರಸ, ತನ್ನ ಇಸ್ರಾಯೇಲ್ ಜನಾಂಗವನ್ನವರನ್ನ ಬಾಳ್ ದೇವತೆಗಳ ಪ್ರವಾದಿಗಳಿಂದ, ಅವರ ದುಷ್ಟ ಕಪಿಮುಷ್ಟಿಯಿಂದ ಕಾಪಾಡಲು ದೇವರ ಎಲಿಯ ಪ್ರವಾದಿಯನ್ನ ಕಾರ್ಮೆಲ್ ಬೆಟ್ಟಕ್ಕೆ ಬರಮಾಡಿಕೊಳ್ತಾರೆ. ವಿ ಆರ್ ಆಲ್ಸೋ ಕಾಲ್ಡ್ ಟು ದ ಸೇಮ್ ಟುಡೇ. ಯಾತಕ್ಕೆ? ಅಲ್ಲಿ ದೇವರ ಮಹಿಮೆ ಪ್ರಕಟವಾಗ್ತದೆ. ಬಾಳ್ ಪ್ರವಾದಿಗಳನ್ನ ದೇವರು ಸರ್ವನಾಶ ಮಾಡಿ ಸುಟ್ಟು ಹಾಕ್ತಾರೆ. ಸರ್ವೇಶ್ವರರಾದ ದೇವರ ಮಹಿಮೆ ಪ್ರಕಟವಾಗ್ತದೆ ಕಾರ್ಮೆಲ್ ಬೆಟ್ಟದ ಮೇಲೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ತಮ್ಮ ಮಹಿಮೆಯನ್ನ ಟ್ರಾನ್ಸ್ಫಿಗರೇಷನ್, ರೂಪಾಂತರಗೊಳಿಸಿ ಮಹಿಮೆ ಪಡಿಸುವುದು ಯಾವ ಬೆಟ್ಟದ ಮೇಲೆ? ತಾಬೋರ್ ಬೆಟ್ಟದ ಮೇಲೆ. ಹತ್ತಿ ಹೋಗಬೇಕು. ಈ ಬೆಟ್ಟಗಳನ್ನ ಯಾರಾದರೂ ಹತ್ತಿದ್ದೀರಾ? ಹೋಗಿರಬಹುದು. ನಾನು ತುಂಬ ಸಲ ಹೋಗಿದ್ದೇವೆ, ಇಲ್ಲಿ ಹೋಗಿರೋರು ಇದ್ದಾರೆ. ಇಟ್ಸ್ ನಾಟ್ ಈಸಿ ಟು ಗೋ ಆನ್ ದಿಸ್. ಈ ಎಲ್ಲ ಬೆಟ್ಟಗಳ ಮೇಲೆ ಕಾಲ್ನಡಿಗೆಯಲ್ಲಿ ಹೋಗುವುದು ಅಷ್ಟು ಸುಲಭವಲ್ಲ. ಆದರೆ ಯೇಸು ಹೋದರು ತಾಬೋರ್ ಬೆಟ್ಟದ ಮೇಲೆ, ಪ್ರವಾದಿಗಳು ಹತ್ತಿದರು ಈ ಬೆಟ್ಟಗಳ ಮೇಲೆ, ಮೋಶೆ ಹತ್ತಿದ ಈ ಬೆಟ್ಟದ ಮೇಲೆ. ಯಾಕಂದ್ರೆ ದೇವರನ್ನ ಸಂಧಿಸಬೇಕಾದ್ರೆ, ದೇವರನ್ನ ಕಾಣಬೇಕಾದ್ರೆ, ಆ ದೇವರ ಅನುಭವವನ್ನ ನಾವು ಪಡೆದು ಒಂದಾಗಬೇಕಾದ್ರೆ ಪ್ರಯಾಸ ಪಡಲೇಬೇಕು, ಹತ್ತಿ ಹೋಗಲೇಬೇಕು, ಸಾಕಷ್ಟು ತ್ಯಾಗ ಮಾಡಲೇಬೇಕು. ಕಾರ್ಮೆಲ್ ಬೆಟ್ಟ ಈ ಹೋಲಿ ಲ್ಯಾಂಡ್ಗೆ ಹೋದವರಿಗೆ ಬಹಳ ಅದ್ಭುತವಾದ ಸ್ಥಳ. ಇಸ್ರಾಯೇಲ್ನ 2ನೇ ಸುಂದರವಾದ ನಗರ ಐಫಾ ಈ ನಗರದ ಬುಡದಲ್ಲಿದೆ, ಪಕ್ಕದಲ್ಲಿದೆ.
ಅತಿ ಎತ್ತರವಾದ ಬೆಟ್ಟ, ಸುಂದರವಾಗಿದೆ. ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ ಬಂದರುಗಳು ಕಾಣ್ತದೆ, ಮತ್ತೊಂದು ಕಡೆ ಇಸ್ರಾಯೇಲ್ ದೇವರ ಹಾಲು ಜೇನು ಹರಿಯುವ ನಾಡು ಬಹಳ ಸುಂದರವಾಗಿ ಕಾಣ್ತದೆ. ಭೌಗೋಳಿಕವಾಗಿ ಸೋ ಬ್ಯೂಟಿಫುಲ್. ಹಾಗೆ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಕೂಡ ಇದು ಅದ್ಭುತವಾದ ಪರಿಕಲ್ಪನೆಯ ಸ್ಥಳ ಆತ್ಮೀಯರೇ. ಆ ನಿಟ್ಟಿನಲ್ಲಿ ಸಾಗಲಿಕ್ಕೆ ಈ ವಾರ್ಷಿಕ ಹಬ್ಬ ನಮಗೆ ಕರೆ ಕೊಡ್ತಾ ಇದೆ. ಮೊದಲನೇ ವಾಚನದಲ್ಲಿ ಇಶಾಯ ಪ್ರವಾದಿ ಇದಕ್ಕಾಗಿ ಹೇಳ್ತಾನೆ, ದೇವರು ಜನಾಂಗಗಳನ್ನ ಈ ಪರ್ವತದ ಮೇಲೆ ಬರಮಾಡಿಕೊಳ್ತಾರೆ. ಅಲ್ಲಿ ಜನರ ಕಣ್ಣೀರನ್ನು ಒರೆಸಿ ಬಿಡ್ತಾರೆ. ಮೃಷ್ಟಾನ್ನವನ್ನ ಅವರು ಊಟ ಮಾಡುವಂತೆ ಅನುಗ್ರಹಿಸ್ತಾರೆ. ದೇವರ ಕುರಿಮರಿಯ ವಿವಾಹದ ಔತಣಕ್ಕೆ. ಇದಕ್ಕೆ ಕೇವಲ ನಾವು ಕ್ರೈಸ್ತರು ಮಾತ್ರ ಬಾಧ್ಯಸ್ಥರಲ್ಲ, ಕ್ರೈಸ್ತೇತರರು ಕೂಡ ಬರಬಹುದು. ಒಂದೇ ದೀನತೆ ವಿನಯತೆಯಲ್ಲಿ ತಗ್ಗಿ ಬಂದು ಪ್ರಭುವಿಗೆ ಶರಣಾದೆಯಾದಲ್ಲಿ. ಇದನ್ನೇ ಪ್ರಕಟಣಾ ಗ್ರಂಥದಲ್ಲಿ ಸಂತ ಯೋಹಾನರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಮನುಕುಲದ ಪಾಪ ಪರಿಹಾರಕ್ಕಾಗಿ ಯಜ್ಞರ ಕುರಿಮರಿಯಾಗಿ ಅರ್ಪಿಸಲ್ಪಟ್ಟಂತಹ ಪ್ರಭು ಯೇಸುವಿನ ಈ ಪರಮ ವಿವಾಹದ ಔತಣಕ್ಕೆ ಭಾಗವಹಿಸಲು ಎಲ್ಲರನ್ನ ಆಹ್ವಾನಿಸ್ತೇನೆ. ನೋಡಿ, ಈ ಯಜ್ಞದ ಕುರಿಮರಿಯ ವಧು ಅಥವಾ ಸತಿ ಯಾರೆಂಬುದನ್ನು ತೋರಿಸ್ತಾರೆ. ಯಾರು? ಜೆರೂಸಲೇಮ್, ದೇವರ ಸನ್ನಿಧಿಯಿಂದ ಬಂದದ್ದು. ಅರ್ಥಾತ್ ನಾನು, ನೀವು, ಈ ಧರ್ಮಸಭೆ ಕ್ರಿಸ್ತನ ಸತಿ, ಕ್ರಿಸ್ತನ ವಧುಗಳು. ಆತ್ಮೀಯರೇ, ಆದ್ದರಿಂದ ಇದರಲ್ಲಿ ಭಾಗಿಯಾಗಬೇಕಾದರೆ ಯೇಸು ಪ್ರಭು ಬಹಳ ಸುಂದರವಾಗಿ ಹೇಳ್ತಾರೆ. ಯೋಹಾನರ ಶುಭ ಸಂದೇಶ ಅಧ್ಯಾಯ 14 ವಚನ 20ರಿಂದ, ನೀವು ನನ್ನ ಹಿಂಬಾಲಕರಾದರೆ, ನೀವು ನನ್ನನ್ನು ಪ್ರತಿಬಿಂಬಿಸುವವರಾದರೆ, ನೀವು ನಿಜವಾಗಿ ನನ್ನ ಆಜ್ಞೆಗಳನ್ನ ಅನುಸರಿಸಿ ಬಾಳಿ. ನಾನು ಜೀವಿಸಿದಂತೆ ಜೀವಿಸಿರಿ, ನಾನು ಪ್ರೀತಿಸಿದಂತೆ ಪ್ರೀತಿಸಿರಿ, ಆಗ ಪಿತನ ಮಹಿಮೆ ನಿಮಗೆ ಪ್ರಕಟವಾಗುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯರೇ, ನಾವೆಲ್ಲರೂ ಕೂಡ ಇಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಸೇರಿದ್ದೇವೆ. ಏನಾಗಿ? ನಾವೆಲ್ಲರೂ ಬಾಲ ಯೇಸುವಿನ ಏನು ಹೇಳಿ, ಏನು ಹೇಳಿ, ಗಟ್ಟಿಯಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ. ಬಾಲ ಯೇಸುವಿನ ಭಕ್ತಾದಿಗಳು. ನಾವೆಲ್ಲರೂ ಕೂಡ ಭಕ್ತಾದಿಗಳು. ಇದೇ ನಮ್ಮ ಲೆವೆಲ್. ಬಾಲ ಯೇಸುವಿಗೆ ಭಕ್ತಾದಿಗಳ ಅವಶ್ಯಕತೆ ಇದೆಯಾ? ನನ್ನ ಪ್ರಶ್ನೆ. ವಿ ಆರ್ ಆಲ್ ಡಿವೋಟೀಸ್ ಆಫ್ ಇನ್ಫೆಂಟ್ ಜೀಸಸ್. ಜೀಸಸ್ ಡಸ್ ನಾಟ್ ರಿಕ್ವೈರ್ ದ ಡಿವೋಟೀಸ್ ಟುಡೇ. ಭಕ್ತಾದಿಗಳ ಅವಶ್ಯಕತೆ ದಿವ್ಯ ಯೇಸು ಬಾಲರಿಗಿಲ್ಲ. ಜೀಸಸ್ ರಿಯಲಿ ನೀಡ್ಸ್ ದ ಡಿಸೈಪಲ್ಸ್, ನಾಟ್ ದ ಡಿವೋಟೀಸ್. ಅರ್ಥ ಆಯ್ತಾ ನಿಮಗೆ? ಡಿಸೈಪಲ್ಸ್, ಭಕ್ತಾದಿಗಳು. ಬರ್ತೇವೆ, ಹರಕೆ ತೋರಿಸ್ತೇವೆ, ಕಣ್ಣೀರಾಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಕೊಡ್ಲಿಲ್ಲ ಅಂದ್ರೆ ಬೈತೇವೆ, ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೇವೆ, ರೈಟ್, ಮುಗೀತು. ಇದು ಭಕ್ತಾದಿಗಳು ಮಾಡು. ಬಾಲ ಯೇಸುವಿಗೆ ನಮ್ಮ ಅವಶ್ಯಕತೆ ಇಲ್ಲ, ಭಕ್ತಾದಿಗಳ ಅವಶ್ಯಕತೆ ಇಲ್ಲ. ಅವರಿಗೆ ಯೇಸುವಿನ ಹಿಂಬಾಲಕರ ಅವಶ್ಯಕತೆ ಇದೆ. ದೇ ನೀಡ್ ದ ಡಿಸೈಪಲ್ಸ್. ಅವರಂತೆ ಜೀವಿಸುವ, ಅವರಿಗಾಗಿ ದುಡಿಯುವ, ಅವರಿಗಾಗಿ ಮಡೆಯುವ, ಅವರಿಗಾಗಿ ಸೇವೆ ಮಾಡುವ, ಅವರಿಗಾಗಿ ಪ್ರೀತಿಯನ್ನು ಹಂಚಿಕೊಳ್ಳುವ ಕ್ರೈಸ್ತ, ಮತ್ತೊಬ್ಬ ಕ್ರಿಸ್ತನ ಬದುಕನ್ನ ಬಿಂಬಿಸುವ ವ್ಯಕ್ತಿಗಳ ಅವಶ್ಯಕತೆ ಇದೆ. ಬಹುಶಃ ಇದನ್ನು ಅರ್ಥೈಸಿಕೊಂಡ್ರೆ ಮಾತ್ರ ಈ ಸ್ವರ್ಗೀಯ ಯಜ್ಞದ ಕುರಿಮರಿಯ ಔತಣದಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಸಾಧ್ಯ. ಆತ್ಮೀಯರು, ಕಷ್ಟ ಇದೆ, ಸಂಕಟ ಇದೆ, ಸಮಸ್ಯೆ ಇದೆ. ನನಗೂ ಕೂಡ ಹಾಸನದಿಂದ ಇಲ್ಲಿಗೆ ಬರುವ ತನಕ ನೂರಾರು ಜನ ಫೋನ್, ಫಾದರ್ ಆ ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ, ಪ್ಲೀಸ್ ಪ್ರೇಯರ್ ಫಾರ್ ಮೈ ಸನ್, ಪ್ಲೀಸ್ ಪ್ರೇ ಫಾರ್ ಮೈ ಡಾಟರ್, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಫಾದರ್, ಫಾದರ್, ಫಾದರ್. ಎಷ್ಟು ಎಲ್ಲರೂ ಕೇಳೋದಿಷ್ಟು. ಅವರ ಕಷ್ಟ ಪರಿಹಾರ ಆಗಬೇಕು, ಅವರ ಸಮಸ್ಯೆ ಪರಿಹಾರ ಆಗಬೇಕು, ಅವರ ಕಾಯಿಲೆ ಗುಣ ಆಗಬೇಕು, ಅವರ ಮಕ್ಕಳಿಗೆ ನೌಕರಿ ಸಿಗಬೇಕು, ಅವರ ಮಕ್ಕಳಿಗೆ ವಿವಾಹವಾಗಬೇಕು. ಅದು ಬೇಕು, ಇದು ಬೇಕು ಅಲ್ವಾ? ಹೂ ಹೂ ಹೂ. ಯಾರೊಬ್ರು ಕೇಳಲ್ಲ, ನನ್ನ ಮಗ ಒಳ್ಳೆ ಕ್ರಿಶ್ಚಿಯನ್ ಆಗ್ಲಿಕ್ಕೆ ಬೇಡಿ ಫಾದರ್, ನನ್ನ ಮಗಳು ದಿನ ಪೂಜೆಗೆ ಹೋಗುವಂತೆ ಮಾಡಲಿಕ್ಕೆ ಬೇಡಿ ಫಾದರ್. ಯಾರು ಬೇಡ್ತೀರಾ? ಭಕ್ತಾದಿಗಳ ಸಮಸ್ಯೆ ಇಷ್ಟೇ. ಆದ್ದರಿಂದ ಹೇಳೋದು, ಭಕ್ತಾದಿಗಳಿಗಿಂತ ಹಿಂಬಾಲಕರ, ಶಿಷ್ಯರ ಅವಶ್ಯಕತೆ ಇದೆ ಅಂತ. ಖಂಡಿತವಾಗಿ ಕಷ್ಟಗಳು ಅವಶ್ಯಕ ನಮಗೆ, ಕಷ್ಟಗಳ ಅವಶ್ಯಕತೆ ಇದೆ ನಮಗೆ.
ಅದು ಬೇಕು ನಮಗೆ. ಇಶಾಯ ಪ್ರವಾದಿ ಅಧ್ಯಾಯ 48 ವಚನ 10ರಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನ ಬೆಳ್ಳಿಯನ್ನ ಪುಟಕ್ಕೆ ಹಾಕಿದಂತಲ್ಲ, ಸಂಕಟವೆಂಬ ಬೆಂಕಿಯಲ್ಲಿ ಹಾಕಿ ನಿಮ್ಮನ್ನ ಕಷ್ಟ ಶೋಧನೆಗಳನ್ನು ನೀಡಿ ನಿಮ್ಮನ್ನ ಶೋಧಿಸಿ ಪರಿಶೋಧಿಸ್ತೇನೆ. ನನಗಾಗಿ ನಿಮ್ಮ ವಿಶ್ವಾಸ ಎಷ್ಟಿದೆ ಎಂಬುದನ್ನು ಶೋಧಿಸುವುದಕ್ಕಾಗಿ. ಬಹಳ ಸುಂದರವಾದ. ಕಾಯಿಲೆ ಬೇಕು ನಮಗೆ, ಕಷ್ಟ ಬೇಕು ನಮಗೆ, ಸಮಸ್ಯೆಗಳು ಬೇಕು ನಮಗೆ, ಸವಾಲುಗಳು ಬೇಕು ನಮಗೆ, ನೋವುಗಳು ಬೇಕು, ದುಃಖ ಬೇಕು ನಮಗೆ. ಇಲ್ಲವಾದರೆ ದೇವರನ್ನ ಮರೆತು ಬಿಡ್ತೇವೆ, ನಾವೇ ದೇವರಾಗ್ಬಿಡ್ತೇವೆ ಅಲ್ವಾ? ಆದ್ದರಿಂದಲೇ ಕೀರ್ತನೆ 55 ವಚನ 22ರಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಪ್ರಭುವಿನ ಮೇಲೆ ಹಾಕಿ ನಿಮ್ಮ ದುಃಖ ಭಾರವನ್ನ, ನಿಮ್ಮ ಚಿಂತೆ ಭಾರವನ್ನ, ನಿಮ್ಮ ಸಂಕಟಗಳನ್ನ ದಿವ್ಯ ಯೇಸು ಬಾಲರ ಮೇಲೆ ಹಾಕಿ ಸಜ್ಜನರನ್ನ ರಕ್ಷಿಸಿ ಉದ್ಧರಿಸುವನಾಥನೇ ಅಂತ ವಿಶ್ವಾಸ ನಮಗಿರಲಿ, ದೇವರ ಚಿತ್ತದಂತೆ ಬಾಳಲು. ರೋಮನರಿಗೆ ಬರೆದ ಪತ್ರ ಅಧ್ಯಾಯ 12 ವಚನ 12ರಲ್ಲಿ ಸಂತ ಪೌಲರು ಕೂಡ ಹೇಳ್ತಾರೆ, ತಾಳ್ಮೆಯಿಂದಿರಿ ಕಷ್ಟಗಳು ಬಂದಾಗ, ತಾಳ್ಮೆಯಿಂದಿರಿ ಸಂಕಟಗಳು ಬಂದಾಗ, ಸ್ವಲ್ಪ ಸಹಿಸಿಕೊಳ್ಳಿ. ದುಃಖ, ನೋವು, ನಿರಾಶೆ, ಹತಾಶೆ ಬಂದಾಗ ಕೀಪ್ ಪ್ರೇಯಿಂಗ್, ಕೀಪ್ ಪ್ರೇಯಿಂಗ್, ಕೀಪ್ ಲವಿಂಗ್ ಜೀಸಸ್. ನಿರಂತರವಾಗಿ ಪ್ರಾರ್ಥಿಸ್ತಾ ಇರಿ, ತಾಳ್ಮೆ ಕಳೆದುಕೊಳ್ಳಬೇಡಿ. ಮೋಶೆಗೆ ವಿಮೋಚನ ಕಾಂಡ ಅಧ್ಯಾಯ 14 ವಚನ 14ರಲ್ಲಿ ದೇವರು ಅವನಿಗೆ ಹೋಗು, ನನ್ನ ಜನರನ್ನು ಬಿಡುಗಡೆ ಮಾಡು ಅಂದಾಗ ಮೋಶೆ ಏನ್ ಹೇಳ್ತಾನೆ, ಆಯ್ತು ಸ್ವಾಮಿ ಹೋಗ್ಬಿಡ್ತೇನೆ ಅನ್ನ. ಹೋಗಿಲ್ಲ. ಫರೋ ರಾಜನ ಮುಂದೆ ನಾನು ಹೋಗೋದ, ಆ ಭಯಂಕರವಾದ ಸೈನ್ಯದ ವಿರುದ್ಧ ನಾನು ಹೋಗೋದ? ಇಲ್ಲ ಸ್ವಾಮಿ, ನನಗಾಗಲ್ಲ. ಐ ಕಾಂಟ್ ಫೈಟ್ ಅಗೇನ್ಸ್ಟ್ ದಿಸ್ ಪೀಪಲ್, ಐ ಕಾಂಟ್ ವಿನ್. ನಾನು ಸತ್ತೇ ಹೋಗ್ಬಿಡ್ತೇನೆ. ಒಂದ್ಸಲ ಓಡ ಬಂದಿದ್ದೇನೆ, ಉಳಿಸ್ಕೊಂಡಿದ್ದೇನೆ ಜೀವ, ಮತ್ತೊಮ್ಮೆ ಆಗಲ್ಲ. ದೇವರು ಹೇಳ್ತಾರೆ, ಏನು ಮಾತನ್ನ ಅದನ್ನ ಏನ್ ಹೇಳ್ತಾರೆ? ಇತ್ತೀಚೆಗೆ ಒಬ್ಬ ಮಹಿಳಾ ಕ್ರಿಕೆಟ್ ನಿಮ್ಮ ಮಂಗಳೂರಿನ ಜೆಮಿಮಾ ರಾಡ್ರಿಗಸ್ ಹೇಳ್ತಾಳೆ ಆ ಮಾತನ್ನ. ಏನಂತ? ಸರ್ವೇಶ್ವರನ ಮೇಲೆ ನಿನ್ನ ನಂಬಿಕೆ ಇಡು. ಟ್ರಸ್ಟ್ ಇನ್ ದ ಲಾರ್ಡ್ ಗಾಡ್ ಅಲೋನ್. ಯಾಕೆ? ಅವರು ನಿನ್ನ ಪರವಾಗಿ ಹೋರಾಡ್ತಾರೆ, ನೀನಲ್ಲ. ದೇವರು ನಿನ್ನ ಪರವಾಗಿ ಹೋರಾಡ್ತಾರೆ. ಅವರ ಮೇಲೆ ನಂಬಿಕೆ ಇಟ್ಟು ಅವರಲ್ಲಿ ವಿಶ್ವಾಸದಿಂದ ಶರಣಾದರೆ ಅವರೇ ನಿನ್ನ ಪರವಾಗಿ ಹೋರಾಡ್ತಾರೆ, ನಿನ್ನ ಕುಟುಂಬದ ಪರವಾಗಿ ಹೋರಾಡ್ತಾರೆ, ನಿನ್ನ ಮಕ್ಕಳ ಪರವಾಗಿ ಹೋರಾಡ್ತಾರೆ. ಆದರೆ ನೀನೇನು ಮಾಡು? ಅವನ ಶಿಲುಬೆಯನ್ನು ಹೊತ್ತು ಪ್ರೀತಿಯಿಂದ ಅವನ ಪ್ರತಿರೂಪಿಯಾಗಿ ಸಾಕ್ಷ್ಯ ನೀಡುತ್ತಾ ಮುಂದೆ ಸಾಗು. ಕ್ರಿಸ್ತನನ್ನ ಪ್ರೀತಿಸುತ್ತಾ ಮುಂದೆ ಸಾಗು. ಕ್ರಿಸ್ತನನ್ನ ಪ್ರಾರ್ಥಿಸುತ್ತಾ ದೈವೇಚ್ಛೆಗೆ ಬಾಳಿ ಮುಂದೆ ಸಾಗು. ಖಂಡಿತ ಇಂದಲ್ಲ ನಾಳೆ ಕರ ಹಿಡಿಯುವ ದೇವರವರು, ಕಾಪಾಡುವ ದೇವರವರು, ರಕ್ಷಿಸಿ ಮುನ್ನಡೆಸುವ ರಕ್ಷಕರವರು ಎಂಬುದನ್ನು ನೀನೇ ಅರಿತುಕೊಂಡು ನೀನು ನಿನ್ನ ಕುಟುಂಬ ಅವರಲ್ಲಿ ಒಂದಾಗಲು, ಅವರ ಅನುಭವದಲ್ಲಿ ಬಾಳಲು ಸಾಧ್ಯವಿಲ್ವಾ? ಕ್ಲೋಸ್ ಯುವರ್ ಐಸ್. ಕಣ್ಣುಮುಚ್ಚಿ ಒಂದು ಕ್ಷಣ ಪ್ರಾರ್ಥಿಸಿ. ಬದುಕಿನಲ್ಲಿ ಕಷ್ಟಗಳು ಬಂದಾಗ, ಸಂಕಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ನೋವು, ನಿರಾಶೆ, ಹತಾಶೆಗಳು ಬಂದಾಗ, ದುಃಖ ಶೋಧನೆಗಳು ಬಂದಾಗ, ಸುನಾಮಿ ಎಂಬ ಆ ಸವಾಲುಗಳು ನಮ್ಮ ಅಪ್ಪಳಿಸುವಾಗ ಭಯ ಬೇಡ, ಆತಂಕ ಬೇಡ. ನಂಬಿಕೆ ಇರಲಿ ಸರ್ವೇಶ್ವರರ ದೇವರಲ್ಲಿ, ದಿವ್ಯ ಬಾಲ ಯೇಸುವಿನಲ್ಲಿ. ಒಂದೇ ಪರಿಶುದ್ಧ ಮನಸ್ಸು, ಪರಿಶುದ್ಧ ಹೃದಯದಿಂದ ದೇವರ ಚಿತ್ತವನ್ನು ಅರಿತು ದೇವರ ಇಚ್ಛಾನುಸಾರ ಜೀವಿಸುತ್ತಾ ನಾನು, ನನ್ನ ಕುಟುಂಬ, ಈ ನನ್ನ ಧರ್ಮ ಸಭೆ, ಈ ಸಮಾಜ, ಈ ಪ್ರಭುವಿನೆಡೆಗೆ ಪ್ರಾರ್ಥಿಸುವ ಪ್ರತಿಯೊಬ್ಬರೂ ಕೂಡ ಮುನ್ನಡೆಯುವ ಶಕ್ತಿಯನ್ನು ನೀಡಲಿ, ವಿಶ್ವಾಸದಲ್ಲಿ ಬಲಪಡಿಸಲಿ. ಕೈ ಹಿಡಿದು ದಿವ್ಯ ಯೇಸು ಬಾಲರು ಈ ಮಹಾ ಸಂತ ಶಿಲುಬೆಯ ಯವನ್ನರ ಮುಖಾಂತರ ಪರಿಪಾಲಿಸಲಿ. ಆಮೇನ್. ಎದ್ದು ನಿಲ್ಲೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನಃ ಜೀವಂತರಾಗಿ ಎದ್ದರು.
ಸ್ವರ್ಗಕ್ಕೇನೆ ಸರ್ವಶಕ್ತ ದೇವತರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಕರಜೋಡಿಸಿ ನಂಬಿಕೆಯಲ್ಲಿ ಪ್ರಭುವಿನ ಮುಂದೆ ಶಿರಬಾಗಿ ದೈವೇಚ್ಛೆಯಂತೆ ಜೀವಿಸಲು ಬೇಕಾದ ವಿಶ್ವಾಸದ ದೃಢತೆಗಾಗಿ, ಬಾಲಯೇಸುವಿನ ಅನುಗ್ರಹಗಳಿಗಾಗಿ ನಮ್ಮನ್ನೇ ಈ ಬಲಿಪೀಠದಲ್ಲಿ ಕಾಣಿಕೆಯಾಗಿ ಅರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಮಯ ತಂದೆಯೇ, ಧರ್ಮಸಭೆಯ ಎಲ್ಲ ಮುಖಂಡರನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರೂ ನಿಮ್ಮ ವಾಕ್ಯದ ಪ್ರಕಾರ ನಡೆದು ತಮ್ಮ ಅಧೀನದಲ್ಲಿರುವ ಎಲ್ಲ ಪ್ರಜೆಗಳಲ್ಲಿ ವಿಶ್ವಾಸದ ಮತ್ತು ಭರವಸೆಯನ್ನು ಮೂಡಿಸಲು ಬೇಕಾದ ಎಲ್ಲ ವರಗಳನ್ನು ದಯಪಾಲಿಸಬೇಕೆಂದು ಬೇಡುತ್ತೇನೆ. ನಮ್ಮ ರಾಷ್ಟ್ರದ ಎಲ್ಲ ಮುಖಂಡರು, ಸಮಾಜದ ಜವಾಬ್ದಾರಿ ಉಳ್ಳ ಎಲ್ಲ ಅಧಿಕಾರಿ ವರ್ಗದವರ ಪ್ರಜೆಗಳ ಸ್ಥಿತಿಯನ್ನು ಅರಿತು ಅವರ ಅಗತ್ಯಗಳಿಗೆ ಸದಾ ಸ್ಪಂದಿಸುವಂತೆ ಬೇಕಾದ ಕೃಪಾವರಗಳನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಇರುವ ಎಲ್ಲ ರೋಗಿಗಳನ್ನು, ಅಸ್ವಸ್ಥತೆಯಿಂದ ಬಳಲುವವರನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರಿಗೆ ಅವರ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ಹಾಗೂ ಭರವಸೆಯನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಮಕ್ಕಳು ಹಾಗೂ ಯುವ ಜನಾಂಗವನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರೂ ನೈತಿಕತೆಯ ಜೀವನವನ್ನು ಜೀವಿಸಲು ಹಾಗೂ ನಿಮ್ಮ ವಾಕ್ಯದ ಪ್ರಕಾರ ನಡೆದು ಪವಿತ್ರತೆಯ ಜೀವನವನ್ನು ಮುಖಾಂತರ ನಿಮ್ಮ ಸುವಾರ್ತೆಯನ್ನು ಸಾರಲು ಬೇಕಾದ ಶಕ್ತಿಯನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಲು ನಿರಂತರ ಶ್ರಮಿಸಿದವರನ್ನು ಹಾಗೂ ವಿವಿಧ ರೀತಿಯಲ್ಲಿ ನೆರವು ನೀಡಿದ ದಾನಿಗಳನ್ನು ನೀವು ಆಶೀರ್ವದಿಸಿರಿ. ಅವರಿಗೆ ಮುಂದಿನ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪರಮಪ್ರಸಾದದ ಆಚರಣೆಯಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಪ್ರಭು ಯೇಸುವಿನ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಭರವಸೆಯಿಂದ ಈ ಜಗತ್ತಿನಲ್ಲಿ ಅನುಭವಿಸುವ ಎಲ್ಲ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ಪವಿತ್ರಾತ್ಮರ ಶಕ್ತಿಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ಕ್ಷಣ ಕಣ್ಮುಚ್ಚಿ ಶಿರಬಾಗಿ ದಿವ್ಯ ಬಾಲಯೇಸುವಿನ ಕರಗಳಲ್ಲಿ ಯಾರೊಂದಿಗೂ ಹೇಳಿಕೊಳ್ಳಲಾಗದ ದುಃಖ, ನೋವು, ಸಂಕಟ, ಸಮಸ್ಯೆ, ರೋಗ ರುಜಿನಗಳನ್ನು ಹೊತ್ತಿಲ್ಲಿದ್ದೇವೆ. ಎಲ್ಲೋ ಇರುವ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವವರಿದ್ದೇವೆ. ಕಣ್ಣೀರಿನಿಂದ ಎಲ್ಲರ ಕಣ್ಣೀರನ್ನು ಒರೆಸುವ ಪ್ರಭು ಬಾಲಯೇಸುವಿನಲ್ಲಿ ಎಲ್ಲರ ದುಃಖವನವನ್ನು ಸಂತೈಸುವ ದಿವ್ಯ ಯೇಸು ಬಾಲರು ನಮ್ಮಲ್ಲಿ ದೈವೇಚ್ಛೆಯಲ್ಲಿ ನಮ್ಮನ್ನು ಮುನ್ನಡೆಸಲಿ. ಪ್ರಭುವನ್ನು ಪ್ರೀತಿಸಿ ಪ್ರಾರ್ಥಿಸುತ್ತಾ ನಿರಂತರವಾಗಿ ಭರವಸೆಯ ಯಾತ್ರಿಕರಾಗಿ ನಮ್ಮನ್ನ ಈ ಯಜ್ಞದ ಕುರಿಮರಿಯ ಮಹೋತ್ಸವದೆಡೆಗೆ ನಿರಂತರವೂ ಕೈ ಹಿಡಿದು ಮುನ್ನಡೆಸಲಿ. ದಿವ್ಯ ಬಾಲಯೇಸುವೆ, ಈ ನಿಮ್ಮ ಮಕ್ಕಳ ಮೇಲೆ, ಇವರೆಲ್ಲರ ಕುಟುಂಬಗಳ ಮೇಲೆ, ನಾವೆಲ್ಲರೂ ಇಂದು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆಯ ಹಸ್ತವನ್ನು ಚಾಚಿ ಅರಸಿನಂಗ್ರಹಿಸರೆಂದು ಶಿಲುಬೆಯ ಸಂತ ಯವನ್ನರ ಮುಖಾಂತರ ನಿಮ್ಮಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಆಮೆನ್. ಪುಟ ಸಂಖ್ಯೆ 7. ಜೀವನವನ್ನು ನಿನಗೆಂದು ಅರ್ಪಿಪೆ
ಪೂಜಾ ಕಾಣಿಕೆಗಳು ಪ್ರಾರ್ಥನೆಗಳು ಪ್ರಭು ದೇವರಿಗೆ ಮೆಚ್ಚುಗೆಯಾಗಲೆಂದು ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಇಡೀ ತಮ್ಮ ಇಡೀ ಪವಿತ್ರ ಪವಿತ್ರ ಧರ್ಮಸಭೆಯ ಧರ್ಮಸಭೆಯ ಪ್ರಯೋಜನಕ್ಕಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಏಕೈಕ ಪುತ್ರರ ದರ್ಶನದ ಗೌರವಾರ್ಥ ಕಾಣಿಕೆಯಾಗಿ ನಾವು ಅರ್ಪಿಸುವ ಜನಾಂಗಗಳ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ಈ ಮೂಲಕ ನಿಮಗೆ ಸ್ತುತಿ ಸಲ್ಲಲಿ ಹಾಗೂ ನಮ್ಮೆಲ್ಲರಿಗೂ ನಿತ್ಯ ರಕ್ಷಣೆ ದೊರೆಯಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ಅವರು ನಮ್ಮ ಮರ್ತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮರತ್ವದ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸುತ್ತೀರಿ. ಆದ್ದರಿಂದ ದೂರ ಸಂತರೊಂದಿಗೆ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ನಿಮ್ಮ ಸ್ತುತಿಯನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಪರಿಶುದ್ಧ. ನಾಮದಲ್ಲಿ ಬರುವವರು ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಸಲ್ಡಾನ ಇವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮೆಲ್ಲರ ಮೇಲೂ ದಯೆ ತೋರಿರಿ. ವಿಶೇಷವಾಗಿ ಪುಣ್ಯಕ್ಷೇತ್ರಕ್ಕೆ ವಿವಿಧ ಪ್ರಾರ್ಥನೆಯೊಳಗೆ ಬಂದಿರುವಂತಹ ಯಾತ್ರಾರ್ಥಿಗಳನ್ನು ಅವರ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲೇ. ಇಹಲೋಕದ ಯಾತ್ರೆಯಲ್ಲಿ ನಮ್ಮ ಇಷ್ಟಾರ್ಥ ನಮ್ಮ ಚಿತ್ತದಂತಲ್ಲ, ಪ್ರಭು ಯೇಸುವಿನ ಚಿತ್ತದಂತೆ ದೇವರ ಯಜ್ಞದ ಕುರಿಮರಿಯ ಈ ಔತಣದೆಡೆಗೆ ಮುನ್ನಡೆಯಲು ಬೇಕಾದ ಕೃಪಾಶೀರ್ವಾದಗಳು, ವಿಶ್ವಾಸ ಭರವಸೆಯ ಜೀವನ ನಮ್ಮೆಲ್ಲರದಾಗಲೆಂದು ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಹಾಡುತ್ತಾ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಳುತ್ತಿರುವ ತಂದೆಯೇ ಜಗದೀಶನೇ, ಶಾಂತಿದ
ಮನ್ನಿಸೆಮ್ಮ ನಮಗೆ ಕೇಳನು ಬಗೆವ ಜನರನ್ನು ಕ್ಷಮಿಸುವುದು ನಾವವರನ್ನು ದುರಾಸೆಯಿಂದ ದೂರಕ್ಕೆ ಕೈ ಹಿಡಿದು ನಡೆಸುವುದು ಎಮ್ಮನು ದುಷ್ಟ ಶಕ್ತಿಯ ಬಂಧದಿಂದ ವಿಮುಕ್ತಿಗೊಳಿಸು ನಮ್ಮನು ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ. ಪ್ರಭು ಯೇಸು ಕ್ರಿಸ್ತರ ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ನಿಮ್ಮದೇ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ನಿಮ್ಮದೇ. ಲೋಕದಲ್ಲಿ ಏನನ್ನು ಬೇಕಾದರೆ ಕೊಂಡುಕೊಳ್ಳಬಹುದು, ಶಾಂತಿ, ಸಮಾಧಾನ, ನೆಮ್ಮದಿಯನ್ನಲ್ಲ. ಒಂದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಆಲ್ ಆಫ್ ಅಸ್ ನೀಡ್ ದಿಸ್ ಪೀಸ್ ಆಫ್ ಮೈಂಡ್, ಇನ್ನರ್ ಪೀಸ್ ಅಂಡ್ ಜಾಯ್ ಇನ್ ಅವರ್ ಲೈಫ್, ಇನ್ ಅವರ್ ಫ್ಯಾಮಿಲೀಸ್. ಎಲ್ಲರ ಮನಸ್ಸುಗಳಲ್ಲಿ, ಹೃದಯಗಳಲ್ಲಿ, ಕುಟುಂಬಗಳಲ್ಲಿ, ಈ ಸಮಾಜದಲ್ಲಿ, ಧರ್ಮಸಭೆಯಲ್ಲಿ ದೇವರ ಶಾಂತಿ, ಸಮಾಧಾನ, ಪ್ರೀತಿ, ನೆಮ್ಮದಿ, ಭರವಸೆ ಅವಶ್ಯಕತೆ ಇದೆ. ಯೇಸುವಿನಲ್ಲಿ ಮಾತ್ರ ಅದು ಸಿಗಲು ಶಾಶ್ವತವಾಗಿ ಸಾಧ್ಯ. ಪ್ರಭು, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಈ ಶಾಂತಿ, ಸಮಾಧಾನ, ನೆಮ್ಮದಿಯ ಬದುಕಿಗೆ ಅಡ್ಡಿಯಾಗಿರುವ ನಮ್ಮೆಲ್ಲರ ಪಾಪ ಜೀವನವನ್ನು, ಬಲಹೀನತೆಯನ್ನು ನಮ್ಮಿಂದ ತೊಡೆದು ಹಾಕಿ ನಮ್ಮೆಲ್ಲರ ಮನಸ್ಸು, ಹೃದಯಗಳಿಗೆ, ಇಲ್ಲಿರುವ ಎಲ್ಲರ ಕುಟುಂಬಗಳಿಗೆ, ಧರ್ಮಸಭೆಗೆ, ಈ ಸಮಾಜಕ್ಕೆ ಪ್ರಭು ನಿಮ್ಮ ದೈವಿಕ ಶಾಂತಿ, ಸಮಾಧಾನ, ಸಾಂತ್ವನ, ನಿರೀಕ್ಷೆ, ನಂಬಿಕೆ, ಭರವಸೆಯೊಂದಿಗೆ ಐಕ್ಯತೆ, ಸಹಬಾಳ್ವೆಯ ಬದುಕನ್ನಿತ್ತು ಅನುಗ್ರಹಿಸಿರೆಂದು ದಿವ್ಯ ಬಾಲ ಯೇಸುವೆ ನಿಮ್ಮಲ್ಲಿ ನಾವು ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಯೇಸುವಿನ ಶಾಂತಿಯನ್ನು ಪರಸ್ಪರ ಹಾರೈಸಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸ ಬಂದವರು. ಪ್ರಭು ಯೇಸುವಿನ ಈ ಪಾಸ್ಕ ಭೋಜನಕ್ಕೆ ಆಹ್ವಾನಿತರೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವನಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ.
ಸರ್ವಶಕ್ತ ತಂದೆಯಾದ ದೇವರೇ, ಕಾರ್ಮೆಲ್ ಗಿರಿಗೆ ನಮ್ಮೆಲ್ಲರನ್ನು ಕರೆಯುವ ಮೂಲಕ ನಿಮ್ಮ ಪ್ರೀತಿಯ ಔತಣದಲ್ಲಿ ಭಾಗಿಯಾಗಲು ನಮ್ಮೆಲ್ಲರನ್ನು ಆಹ್ವಾನಿಸಿದ್ದೀರಿ. ನಿಮ್ಮ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಿ ನಿಮ್ಮ ಸನ್ನಿಧಾನವನ್ನು ಸೇರಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಈಗ ಪರಮ ಪ್ರಸಾದದಲ್ಲಿ ನಾವು ಸ್ವೀಕರಿಸಲಿರುವಾಗ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಪರಮ ಪ್ರಸಾದದ ಬಲದಿಂದ ನಾವೆಲ್ಲರೂ ನಿಮ್ಮ ಪ್ರೀತಿಯ ಬಂಧನದಲ್ಲಿ ಒಂದಾಗುವಂತೆಯೂ ಪ್ರತಿದಿನ ಪ್ರತಿಕ್ಷಣ ನಿಮಗಾಗಿ ಹಂಬಲಿಸುವಂತಹ ಭಕ್ತರು ನಾವಾಗುವಂತೆಯೂ ನಮ್ಮ ಹೃದಯಗಳನ್ನು ಅನುಗೊಳಿಸಿರಿ. ಪುಟ Mogala Jezu, tumbou povit sacramentant, खरोच हजार हासायमून हांव पातयेतां. हांव सर्व वस्तूंपरास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदीकच हांवें वेगळो जावंक म्हाका सोडिनाका. आमेन.
ಬಾಲ ಯೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಕರೆದಿಹರು ಕಾರ್ಮೆಲ್ ಗಿರಿಗೆ ಕುರಿಮರಿಯ ಲಗ್ನ ಉತ್ಸವಕ್ಕೆ ಈ ಧ್ಯೇಯದಡಿ ಈ ವರ್ಷದ ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವವನ್ನು ಕೊಂಡಾಡುವಾಗ ನಿಮಗೆಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ನಾವು ಕೋರುತ್ತೇವೆ. 9 ದಿನಗಳ ಕಾಲ ತಯಾರಿಯನ್ನು ಮಾಡಿ ಇವತ್ತು ಸಂತಸ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ನಾವು ಕೊಂಡಾಡಿದ್ದೇವೆ. ಬಾಲ ಯೇಸು ನಿಮ್ಮೆಲ್ಲರನ್ನ ಹರಸಲಿ, ಕಾಪಾಡಲಿ ಎಂಬುದಾಗಿದೆ ನಮ್ಮ ಪ್ರಾರ್ಥನೆ. ದೇವರು ಕರುಣಿಸಿರುವಂಥ ಈ ಒಂದು ವಿಶೇಷ ವರಕ್ಕಾಗಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ಈ ಬಲಿಪೂಜೆಯನ್ನು ಅರ್ಪಿಸಿ ದೇವರ ವಾಕ್ಯದ ಮೇಲೆ ನಮಗೆ ಬೋಧನೆಯನ್ನು ನೀಡಿ ನಮ್ಮೆಲ್ಲರನ್ನ ದೇವರ ಆಶೀರ್ವಾದದಿಂದ ತುಂಬಿದವರಾಗಿದ್ದಾರೆ 1ನೇ ಸ್ವಾಮಿ ಪ್ಯಾಟ್ರಿಕ್ ಜಾನಸ್ ರಾವ್. ಇವರು ಚಿಕ್ಕಮಗಳೂರು ಧರ್ಮ ಪ್ರಾಂತ್ಯದ ಹಾಸನ ಇಲ್ಲಿಯ ಧರ್ಮ ಕೇಂದ್ರದ ಗುರುಗಳು, ಜೊತೆಗೆ ಅವರೊಡನಿದ್ದಾರೆ ಅಲ್ಲಿಯ ಸಹಾಯಕ ಗುರುಗಳು ಕೂಡ. ಮೊದಲನೇ ಬಾರಿಗೆ ಅವರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಹಬ್ಬದ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ. ಪ್ರಿಯರೇ, ಈ ನಂತರ ಇಲ್ಲಿ 6 ಗಂಟೆಗೆ ಕೊಂಕಣಿಯಲ್ಲಿ ಹಬ್ಬದ ಬಲಿಪೂಜೆ ಇದೆ. ನಾಳೆಯ ದಿನವೂ ಕೂಡ ಹಬ್ಬದ ಸಂಭ್ರಮ ಇಲ್ಲಿ ಮುಂದುವರಿಯಲಿದೆ. ಬೆಳಿಗ್ಗೆ 6 ಗಂಟೆಗೆ, 8 ಗಂಟೆಗೆ, 10 ಗಂಟೆಗೆ ಕೊಂಕಣಿಯಲ್ಲಿ ಬಲಿಪೂಜೆ ಇರುವುದು. 10 ಗಂಟೆಯ ಬಲಿಪೂಜೆ ನಾಳೆ ಕಾರವಾರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಪ್ರಧಾನ ಗುರುಗಳಾಗಿ ಅರ್ಪಿಸುವರು. ಆನಂತರ 1 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ ಪೂಜೆ ಇರುವುದು. ಹಾಗೂ ಸಂಜೆ 6 ಗಂಟೆಗೆ ಹಬ್ಬದ ಕೊನೆಯ ಬಲಿಪೂಜೆ ಈ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುಗಳಾದ ಮೊನ್ಸಿಂಜೋರ್ ಮ್ಯಾಕ್ಸಿಮ್ನೋರನ್ ಅವರು ಅರ್ಪಿಸಲಿರುವರು. ಆನಂತರ ಪರಮ ಪ್ರಸಾದದ ಮೆರವಣಿಗೆ, ಆಶೀರ್ವಚನ ಹಾಗೂ ಧ್ವಜವನ್ನು ಇಳಿಸುವ ಕಾರ್ಯಕ್ರಮ ಇದೆ. ಈ ಸಂಜೆ 6 ಗಂಟೆಗೆ ನಡೆಯುವ ಬಲಿಪೂಜೆಯನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಜೆರಾಲ್ಡ್ ಐಸಕ್ ಲೋಬೋರ್ ಅವರು ಅರ್ಪಿಸುವರು. ಈ ಎಲ್ಲ ಸಂಭ್ರಮಕ್ಕೆ ನಿಮಗೆ ನಾವು ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಈಗ ನೀವು ಹಬ್ಬದ ಆಶೀರ್ವಾದವನ್ನು ಪಡೆದು ಹೊರಗೆ ಹೋಗುವಾಗ ನಿಮಗೆಲ್ಲರಿಗೂ ಅಲ್ಲಿ ಊಟ ತಯಾರಿದೆ. ತಾವೆಲ್ಲರೂ ಈ ಊಟವನ್ನು ಸ್ವೀಕರಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಮತ್ತೊಮ್ಮೆ ಈ ಹಬ್ಬದ ಆಚರಣೆಗೆ ದುಡಿದ ಎಲ್ಲ ಸ್ವಯಂ ಸೇವಕರನ್ನು, ಕಾಣಿಕೆ ನೀಡಿ ಆಧರಿಸಿದ ಎಲ್ಲ ದಾನಿಗಳನ್ನು ಹಾಗೂ ಎಲ್ಲ ಭಕ್ತಾದಿಗಳನ್ನು ನಾವು ಭಕ್ತಿಪೂರ್ವಕವಾಗಿ ವಂದಿಸುತ್ತೇವೆ. ನಿಮ್ಮ ಮೇಲೆ ದೇವರ ಆಶೀರ್ವಾದಗಳನ್ನು ಕೋರುತ್ತೇವೆ. ಎಲ್ಲರೂ ಅಂತಿಮ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ, ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಿ ಬಾಳಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಈ ದಿನ ಹಬ್ಬದ ಸಂಭ್ರಮಕ್ಕೆ ಗಾನ ವೃಂದವನ್ನು ಒದಗಿಸಿದವರು ಫಾದರ್ ಅಲ್ಬುಕರ್ ಕ್ವಾಯರ್, ಸೈಮನ್ ಬಜಾಲ್ ಇವರ ಮುಖಂಡತ್ವದಲ್ಲಿ ಈ ದಿನ ಮಾತ್ರವಲ್ಲ, ಕನ್ನಡ ಬಲಿಪೂಜೆಗಳು ಇಲ್ಲಿ ನಡೆಯುವಾಗ ತಮ್ಮ ಗಾನ ವೃಂದದ ಮೂಲಕ ಈ ದೈವಾರಾಧನೆಯನ್ನು ಉತ್ತಮವಾಗಿ ನಮಗೆ ಸಂಭ್ರಮಿಸಲು ಅವರು ನೆರವಾಗುತ್ತಾರೆ. ಅವರಿಗೆ 2 ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಥ್ಯಾಂಕ್ ಯು. ದೀನನ ವಂದನೆ, ನಂದಿ
ಮೆರೆಸಲು ಮಾಡುವೆ ಅದ್ಭುತವ. ಪ್ರೀತಿಯ ಕಂದಗೆ ವಂದನೆ, ಸದ್ಗುಣ ಹೇ ಪ್ರಭುವೇ. ಕೊಂಡಾಡುವ ಆನಂದದಿ ನಿಮ್ಮಯ ಕೀರ್ತಿಯನು, ಕೊಂಡಾಡುವ ಉಲ್ಲಾಸದಿ ನಿಮ್ಮಯ ನಾಮವನು. ಕೊಂಡಾಡುವ ಆನಂದದಿ ನಿಮ್ಮಯ ಕೀರ್ತಿಯನು, ಕೊಂಡಾಡುವ ಉಲ್ಲಾಸದಿ ನಿಮ್ಮಯ ನಾಮವನು. ಕೇಳಿರಿ ನಿಮಗೆ ಕೊಡುವೆನು ಎನ್ನಿರಿ, ದೀನ ಮನದಿ ಕೇಳುತ್ತೀರಿ. ತಟ್ಟಿರಿ ನಿಮಗೆ ತೆರೆಯುವೆನೆಂದಿರಿ, ತಟ್ಟುವ ನಮ್ಮಲ್ಲಿ ಬಾ ಪ್ರಭುವೇ. ಕೇಳುತ್ತ ತಟ್ಟುತ್ತ ಬಂದಿಹೆವು ನಿಮ್ಮಯ ಸನ್ನಿಧಿ ಬೇಡುತ್ತಲೇ. ಆದರಿಸು ಆದರಿಸು ದೀನರ ಬಾಳನು ಅನುಗೊಳಿಸು. ಅದ್ಭುತ ಬಾಲ ಯೇಸುವೇ, ಬಂದು ಸಲಹಿರಿ ಹೇ ದೇವಾ. ಕೊಂಡಾಡುವ ಆನಂದದಿ ನಿಮ್ಮಯ ಕೀರ್ತಿಯನು, ಕೊಂಡಾಡುವ ಉಲ್ಲಾಸದಿ ನಿಮ್ಮಯ ನಾಮವನು. ಕೊಂಡಾಡುವ ಆನಂದದಿ ನಿಮ್ಮಯ ಕೀರ್ತಿಯನು, ಕೊಂಡಾಡುವ ಉಲ್ಲಾಸದಿ ನಿಮ್ಮಯ ನಾಮವನು. ನಿಮ್ಮಯ ನಾಮವನು, ನಿಮ್ಮಯ ನಾಮವನು. ಪುತ್ರರೊಡಗೂಡಿ ಹೊರಸೆಮ್ಮನು ತಾಯಿ. ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ಸಂರಕ್ಷಿಸಿರಿ ಸರ್ವೇಶ್ವರ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. दोन 2026 वर्सा 2 जुबल्यो आमी संभ्रमता. कार्मेलीत मिस्तेक कुर्सासो सांजवांव सांत म्हूण पासारून 300 वर्सां सोमतात. तशेंच 24 सभेचो दोतोर म्हूण पासारून 100 वर्सां सोमतात. हे विशय मतीन दवरून कार्मेल प्रेरन, कार्मेल लायट, कार्मेल ध्याना कोंकणी, कन्नडा, इंग्लीश भाशेंत 3 डायरी आमी तयार केल्यात. ह्या डायरीन कितें आसा? सकट मागणी, नोवेना, हर एका दिसाची वाचपां, किर्तनां, नियाळ, सांताची जिणी, तशेंच कुर्सासो सांजवांव हाचे विशीं माहिती. कुटुंबान तजरा संभ्रम चलता आसतना ही बायबल डायरी इनाम वा काणीक जावन दिया. हर एक दीस ती बायबल डायरी वाचता आसतना तुमचो ती उडास दवरतली. मंगळूर, उडपी, कारवार गोंयां, मैसूर, बँगलोर, मुंबयच्या प्रमुख जाग्यांनी ह्यो बायबल डायरी तुमकां मेळटात. आजच तुमची प्रती घेया आनी नवे वर्स देवाच्या उतराच्या उजवाडान सुरवात करुया. This